ಪೆನ್ಷನ್ ಬರಲಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಳಿದರೆ ಸರ್ ಒಂದು ಕೊರೋನಾ ಮುಗಿಲಿ ಮತ್ತೆ ಕೊಡ್ತಾರೆ, ಈಗ ಕೊಡಬೇಕು ಮಾರೆ ಅವರಿಗೆ, ಮತ್ತೆ ಕೊಡುವಂಥದ್ದಲ್ಲ. ನೀವು ರೇಷನ್ ಕಾರ್ಡ್ ಕೇಳಿದರೆ ಸರ್ ಅರ್ಜಿಗೆ ತೆಗೆದು ಬಂದ್ ಮಾಡಿದ್ದಾರೆ, ಕೊರೋನಾದ ಮುಗಿದನಂದರೆ ಈಗ ಬೇಕಾದದವ್ರಿಗೆ ಊಟಕ್ಕೆ ಮತ್ತೆ ಬೇಕಾಗುವಂಥ ಪರಿಸ್ಥಿತಿ ಅಲ್ಲ. ಆದ ಕಾರಣ ನೋಡಿ, ನಾನು ಸರ್ಕಾರಕ್ಕೆ ನಾನು ಹೇಳಿದ್ದೇನೆ, ಒಂದು ಸಮುದ್ರದ ತುಫಾನ್ ಅಲೆ ಬಂದಾಗ ಈ ಕೋಸ್ಟ್ ಗಾರ್ಡ್ನವರು ಈ ತಂಡದವರು ಕರಾವಳಿ ರೆಡಿ ಆಗಬೇಕಲ್ವಾ, ಅವರು ಬೋಟ್ ಗೀಟಲ್ಲಿ ಇಟ್ಟುಕೊಂಡು ಅದಕ್ಕೆ ತಯಾರಾಗ್ತಾ ಇರ್ತಾರೆ. ಇದೇ ರೀತಿ ಕೊರೋನಾ ಗಿರೋನೆಲ್ಲ ಬರುವಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾರಿಗೆ ಪೆನ್ಷನ್ ಎಲ್ಲ ಇಮಿಡಿಯೇಟ್ ಪೆನ್ಷನ್ ಮಾಡಿಸ್ಕೊಡ್ಬೇಕು. ಅಲ್ಲ ಇವರೆಲ್ಲ ಬಾಗಿಲು ಮುಚ್ಚಿ ಕೂತ್ಕೊಂಡ್ರೆ ಈ ಟೈಮ್ನಲ್ಲಿ ನಾನು ಕೇಳ್ತೇನೆ, ನಾನೇ ಫುಡ್ ಮಿನಿಸ್ಟರ್ ಆದವನು, ನಾನು ಫುಡ್ ಮಿನಿಸ್ಟರ್ ನಿಮ್ಗೆ ಗೊತ್ತಿದೆ, ಒಂದು ರೇಷನ್ ಕಾರ್ಡಿಗೆ ಒಂದು ಬಾಡಿಗೆ ಮನೆಯಿದ್ದವನಿಗೆ ರೇಷನ್ ಕಾರ್ಡ್ ಸಿಗ್ತಿರಲಿಲ್ಲ. ಯಾಕೆ? ಡೋರ್ ನಂಬರ್ ಕೊಡಿ, ಕರೆಂಟ್ ಬಿಲ್ ಕೊಡಿ, ನಿಮ್ಮ ID ಕೊಡಿ ಅಂತ ಕೇಳ್ತಾ, ವೋಟರ್ ID ಕಾರ್ಡ್ ಕೊಡಿ ಅಂತ ಕೇಳ್ತಾ ಇದ್ರು. ದನಿ ಅವರು ಕರೆಂಟ್ ಬಿಲ್ ಕೊಡದ್ರೆ ಇರ್ತಿರ್ಲಿಲ್ಲ ಅವನ ಇದರಲ್ಲಿ. ವೋಟರ್ ID ಮಾಡಬೇಕಾದ್ರೆ ಡೋರ್ ನಂಬರ್ ನಿಮ್ಗೆ ಇದು ಬೇಕು, ಆಗ್ತಿರ್ಲಿಲ್ಲ. APL 500 ರೂಪಾಯಿ ಕರೆಂಟ್ ಬಿಲ್ APL ಇತ್ತು, 14 ಕ್ರೈಟೀರಿಯಾ. ನಾನೇ ಸಚಿವನಾಗಿ ಬಂದ ನಂತರ ಇದೆಲ್ಲವನ್ನು ತೆಗೆದು ಬಿಟ್ಟು ನಾನು ಏನು ಬೇಡ. ಮತ್ತೊಂದು ಕಾಲ್ ಇದೆ. ಹಲೋ 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 ಹೇಳಿ. ಹಲೋ ಪಲ್ಲೆ ಒಲ್ಪಡ್ದು ಬಾತಾರೊಂದುಲ್ಲಾರ ಪುದಾರ್ ಪಲ್ಲೆ ಲೈನ್ ಕಟ್ಟ ಇದ್ದು ಹಾಗೆ ಒಂದು ಸರ್ ಹತ್ರ ಒಂದು ಮಾಹಿತಿ ಕೇಳಲಿಕ್ಕೆ. ಹೇಳಿ ಸರ್, ಈ ಮುಂಚೆ ಸಿದ್ದರಾಮಯ್ಯ ಸರ್ಕಾರ ಇರುವಾಗ APL BPL ಅಂತ ಹೇಳಿದ್ರು, ಎಲ್ಲರಿಗೂ ಕೂಡ ಪೆನ್ಷನ್ ಕೊಡ್ತಾ ಇದ್ರು. ಸರಿ, ಇವರ ಗವರ್ಮೆಂಟ್ ಬಂದ ನಂತರ APL ಅಂದ್ರೆ ಒಂದು ತಾಯಿಗೆ 2 ಮಕ್ಕಳಿದ್ರು ಕೂಡ ಅರ್ಜಿ ಹಾಕಿದ್ರೆ ಎಲ್ಲರಿಗೂ ಕೂಡ ರಿಜೆಕ್ಟ್ ಆಗ್ತಾ ಇದೆ ಪೆನ್ಷನ್, ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಓ ಕರೆಕ್ಟ್ ತಾವು ಹೇಳಿದ್ದು. ಇಲ್ಲಿ ಮಂಗಳೂರು VA ಅರ್ಜಿ ಹಾಕುವಾಗನೇ ಹೇಳ್ತಾರೆ APL ಕಾರ್ಡ್ ಆದ್ರೆ ಬರಬೇಡಿ ಅಂತ ಹೇಳಿ. ಸತ್ಯ, ಮುಂಚೆ ಈ ತರ ಇದ್ದಿಲ್ಲ ಸಿದ್ದರಾಮಯ್ಯ ಸರ್ಕಾರ ಇರುವಾಗ. ಸತ್ಯ ನೋಡಿ, ನಾವು ಇದ್ದಾಗ ರೇಷನ್ ಕಾರ್ಡ್ ಇದು ಏನು ಮಾಡಿದೆ ನಾನು, ಈ 14 ಏನು ಬೇಡ, ನಿಮಗೆ ಡೋರ್ ನಂಬರ್ ಬೇಡ, ನಿಮಗೆ ಕರೆಂಟು ಬಿಲ್ ಬೇಡ, ವೋಟರ್ ID ಬೇಡ, ಯಾರ ಹತ್ರ ರೋಡ್ ಸೈಡ್ಲಿದ್ದವನಿಗೂ ಆಧಾರ್ ಕಾರ್ಡ್ ಇದ್ದರೆ ಅವನಿಗೆ ರೇಷನ್ ಕಾರ್ಡ್ ಕೊಡಬೇಕು. ಆ್ಯಕ್ಚುಲಿ ಇಂದಿರಾ ಗಾಂಧಿ ಅವರು ರೇಷನ್ ತಂದದ್ದು ಯಾರಿಗೆ? ಬಾಡಿಗೆ ಮನೇಲಿದ್ದವರಿಗೆ, ರೋಡ್ ಸೈಡ್ ಇದ್ದವರಿಗೆ. ನಾವು ಕಾನೂನು ಮಾಡಿ ಅವ್ರಿಗೆ ಬಿಟ್ಟು ಬೇರೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ಅದಕ್ಕಾಗಿ ನಾನು ಏನು ಮಾಡಿದೆ, ನಾನು ಡೈರೆಕ್ಟ್ ಆಧಾರ್ ಕಾರ್ಡ್ ಯಾರ ಹತ್ರ ಇದೆ ಅವ್ರಿಗೆಲ್ಲರಿಗೂ ಕೂಡ ರೇಷನ್ ಅಂತ ಹೇಳಿಬಿಟ್ಟೆ. ನಾನು ಗದಗ ಉತ್ತರ ಕರ್ನಾಟಕ ಪ್ರವಾಸ ಹೋದಾಗ ಅಲೆಮಾರಿ ಜನಾಂಗ, ಅಕ್ಕಿಪಿಕ್ಕಿ ಜನಾಂಗ, ಅರೆ ಅವ್ರು ಮುಂದೆ ಬಂದು ಹೇಳ್ತಾರೆ, ಸರ್ ನೀವು ಪರಿಚಯ ಮಾಡಿದ್ದು, ನಿಮ್ಮಿಂದಾಗಿ ನಮಗೊಂದು ಕಾರ್ಡು ಬಂದಿದೆ ಅಂತ ಹೇಳಿ ಪೋಸ್ಟಲ್ಲಿ ಬಂದ ಕಾರ್ಡನ್ನು ತೋರಿಸ್ತಾರೆ. ಅದೇ ನಮಗೆ ಸಮಾಧಾನ. ಅದನ್ನೊಂದು ಎಷ್ಟೋ ಜನ ಕೊಟ್ಟು, ಏನು ಬೆಲ್ಲಿಗೆ ನೀವು ಅರ್ಜಿ ಕೊಡಿ, ಅರ್ಧ ಗಂಟೆ ನಿಮ್ಮ ಕೈಗೆ ಕಾರ್ಡು ಕೊಡುವ ವ್ಯವಸ್ಥೆ ಮಾಡಿದೆ ನಾವು. ನಿಮ್ಮ ಕಣ್ಣ ಮುಂದೆ ಉಳ್ಳಾಲದಲ್ಲಿ 4,000 ಕುಟುಂಬ ಅಂದರೆ ಒಂದು ಕುಟುಂಬ 4 ಜನ 14,000 ಬರೀ ಉಳ್ಳಾಲದಲ್ಲಿ ಅಲ್ಲಿ ಅರ್ಜಿ ಹಾಕಿ ಅರ್ಧ ಗಂಟೆ ತಗೊಂಡು ಹೋಗಿ. ಏನು ಸಮಸ್ಯೆ? ಅದೇ ಕಂಪ್ಯೂಟರ್ ಅದೇ ಇರೋದು. ಈಗ ಯಾಕೆ ಅದನ್ನು ಮಾಡೋದಿಲ್ಲ ಸರ್ಕಾರ? ಕಾನೂನು ಪ್ರಕಾರ ಒಂದು ನಾವು ಆಹಾರ ಬದ್ಧತೆ ಕಾಯ್ದೆ ಇದೆ, ಆ ಕಾಯ್ದೆ ಅಡಿಯಲ್ಲಿ ನಾವು ಎಲ್ಲರಿಗೆ ಹಾಕಿ ಕೊಡೋದು ನಮ್ಮ ಜವಾಬ್ದಾರಿ, ಊಟ ಅಲ್ವಾ? ಸೊ ರೇಷನ್ ಕಾರ್ಡ್ ಕೊಡೋದು ನಮ್ಮ ಜವಾಬ್ದಾರಿ. ಕಾನೂನು ಪ್ರಕಾರ ಇವರಿಗೆ ಅಪ್ಲಿಕೇಶನ್ ಬಂದ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಈಗ ಅಪ್ಲಿಕೇಶನ್ ಬಂದ್ ಮಾಡಿಬಿಟ್ಟಿದ್ದಾರೆ. ಆವಾಗ ಒಬ್ಬ ರೇಷನ್ ನೋಡಿ ಕೆಲವು ಜನ ಬ್ಯಾಗ್ ಹಾಕೊಂಡಿದ್ರು, ಅವನೇನಿದೆ ಅವನದು ಒಳಗಡೆ ಫುಲ್ಲು ರೇಷನ್ ಕಾರ್ಡ್, ಊರದ್ದು 50, ಅವನು ತೆಕೊಂಡೋಗಿ DC ಆಫೀಸಿಗೆ ಹೋಗೋದು, ಏನೆಲ್ಲ ಜನಕ್ಕೆ ಇದೆಲ್ಲ ಮಾಡಿಕೊಂಡು ಮತ್ತೆ ಇಲ್ಲಿ ಒಂದು ಅದಾಗಿ ಅಂತ ಕೊಡೋದು. ಈಗ ಅದನ್ನು ಕೂಡ ನಾವು ತಪ್ಪಿಸಿ ಏಜೆಂಟ್ ಇರಬಾರ್ದು. ಮತ್ತು ಕೆಲವೊಮ್ಮೆ ಪಂಚಾಯತ್ ಕೊಟ್ಟರೆ ಪಂಚಾಯತ್ ನಾವು ಆ ಟ್ಯಾಕ್ಸ್ ಕಟ್ಟದಿಜ್ಜ ಇಂದು ಕಟ್ಟದಿಜ್ಜ ಇಂದು ಬುಕ್ ಯಾಮಲ್ ಪೈಂಗೋರ್ನ ಎಲ್ಲ ಹೆಂಗೆ ಓಟು ಮಾಡೋಡು. ಈ ರೇಷನ್ ಕಾರ್ಡ್ ಕೊಡೋದು ಇದೊಂದು ಸಮಸ್ಯೆ. ಇದು ಯಾರ ಕೈಗೆ ಸಿಕ್ಕಬಾರ್ದು ಅಂತ ಹೇಳಿ ಆನ್ಲೈನಲ್ಲಿ ಅರ್ಜಿ ಹಾಕಿ ನೇರವಾಗಿ ನಿಮಗೆ ಪೋಸ್ಟ್ ಮುಖಾಂತರ ಬರುವಂಥ ವ್ಯವಸ್ಥೆ ಮಾಡಿದ್ದೇವೆ. ಮನೆಗೆ ಬಂದು ಮುಟ್ಟುವ ವ್ಯವಸ್ಥೆ. ನನ್ನದು ತುಂಬ ಜನ ಕೇಳಿದ್ರು, ಕೈಟು ಕೊರೋನಾನೇ ಬರ್ಪುಜಿ ಮಾರ ಇವ್ರನ್ನ ಪೋಸ್ಟ್ ಇಂದಾದ ಮುಟ್ಟವನು. ಈಗ 25 ಲಕ್ಷಕ್ಕೆ ಪೋಸ್ಟ್ ಮುಖಾಂತರ ಬರಲಿಲ್ವಾ? ನಾನೇ ಕೂತ್ಕೊಂಡು ಮಾಡಿದೆ ಹರ್ಷಗುಪ್ತ ಅಧಿಕಾರಿ ಇದ್ದಾಗ. ಇದನ್ನೆಲ್ಲ ಕೂಡ ಮಣಿಪಾಲ್ ಪ್ರಿಂಟಿಂಗಲ್ಲಿ ಪ್ರೆಸ್ಸಲ್ಲಿ ಪ್ರಿಂಟಿಂಗ್ ಆಗೋದು. ನಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಥರ ಇದೆ ಅಲ್ವಾ? ಯಾಕೆ ಆಧಾರ್ ಕಾರ್ಡ್ ಪ್ರಿಂಟ್ ಮತ್ತು ಈ ರೇಷನ್ ಒಂದೇ ಕಡೆಯಲ್ಲಿ ಆಗೋದು. ಅದಕ್ಕೆ ನಮಗೆ ಕಡಿಮೆಯಲ್ಲಿ ಆಗ್ತದೆ. ಇಲ್ಲ ಅದಕ್ಕೆ ಅಚ್ಚಿ ಬೇರೆ ಬೇಕು, ಕಲರ್ ಬೇರೆ ಬೇಕು, ಇನ್ನೊಂದು ಬೇರೆ ಬೇಕು. ಮಣಿಪಾಲ್ ಪ್ರಿಂಟಿಂಗ್ಸಲ್ಲಿ ಕೊಟ್ಟು ಒಂದಕ್ಕೆ ₹2.52 ಥರ ಇವತ್ತು ಹೇಗೆ ನಾವು ಆಧಾರ್ ಕಾರ್ಡ್ ಮಾಡ್ತೇವ ಅದೇ ರೀತಿ ಪ್ರಿಂಟ್ ಆಗಿ ಪೋಸ್ಟಲ್ಲಿ ಅಲ್ಲಿಂದಲೇ ಆಟೋಮೆಟಿಕ್ ಆಗಿ ಕಳಿಸೋದು. ಇದೆಲ್ಲ ಸೇರಿ ನಾವೇ ಕೂತ್ಕೊಂಡು ಮಾಡಿದವರು. ಈಗ ಅದೊಂದು ಅಪ್ಲಿಕೇಶನ್ ಅವ್ರಿಗೆ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಕೊರೋನಾಕ್ಕೆ ಆದರೆ ಎಲ್ಲ ಬಂದ್ ಮಾಡಿ ಈಗ ಓಪನ್ ಮಾಡಬೇಕು, 24 ಗಂಟೆ ಕೆಲಸ ಮಾಡಬೇಕು. ಈಗ ಕೊಡೋದು ರೇಷನ್ ಕಾರ್ಡ್ ಮತ್ತೆ ಯಾವಾಗಕ್ಕೆ? ಈಗ ಹೇಳ್ತಾರೆ ಆಧಾರ್ ಕಾರ್ಡ್ ಇದ್ರೆ ನಿಮಗೆ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ನೋಡಿ, ಆಧಾರ್ ಕಾರ್ಡ್ ಕೂಡ ಕೇಳಬಾರ್ದು. ಈಗ ಒಬ್ಬ 10 ತಿಂಗಳ ಮಗು ಇದೆ,
ಕೋವಿಡ್ ಆಯ್ತು, ಎಲ್ಲಿಂದ ಆಧಾರ್ ಕಾರ್ಡ್? ಎಲ್ಲಿಂದ ಆಧಾರ್ ಕಾರ್ಡ್ ಇರ್ತದೆ? ಆಯ್ತು, ಒಬ್ಬ ಗ್ರಾಚಾರ ಊರಲ್ಲಿ ಇದ್ದಾನೆ, ಅವನದ ಆಧಾರ್ ಕಾರ್ಡ್ ಇಲ್ಲ, ಅವನು ಏನು ಮಾಡಬೇಕು? ಸಾಯ್ಬೇಕಾ? ಅಥವಾ ಪರ ಊರಿಂದ ಒಬ್ಬ ಬಂದಿದ್ದಾನೆ, ಉತ್ತರ ಕರ್ನಾಟಕದ ದೇಶ ಬಾಂಬೆಯಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾನೆ, ಅವನದು ಆಧಾರ್ ಕಾರ್ಡ್ ಇಲ್ಲ, ಎಲ್ಲಿದು? ಅವನು ಕೋವಿಡಲ್ಲಿ ಸಾಯ್ಬೇಕಾಗಾದ್ರೆ ಈಗ ಸರ್ಕಾರ ಇರಬೇಕು. ಈಗ ಆಧಾರ್ ಕಾರ್ಡ್ ಗೀಧಾರ್ ಕಾರ್ಡ್ ಏನೂ ಇಲ್ಲ. ಯಾರೆಲ್ಲ ಕೋವಿಡ್ ಪಾಸಿಟಿವ್ ಇದೆಯಾ ಎಲ್ಲರೂ ಕೂಡ ಫ್ರೀ ಟ್ರೀಟ್ಮೆಂಟ್. ನಾನು ಆರೋಗ್ಯ ಸಚಿವನಾಗಿದ್ದಾಗ ಆಕ್ಸಿಡೆಂಟ್ ಸ್ಕೀಮ್ ಅಂತ ಮಾಡಿದ್ದೆ. ಆಕ್ಸಿಡೆಂಟ್ ಅದು 20 ಸ್ವಂತೋಣ ಯೋಜನೆ. ಆಕ್ಸಿಡೆಂಟ್ ಆದ ತಕ್ಷಣ ಏನು ಬೇಡ, ಯಾರೇ ಇರಲಿ, ಅವ್ನು ಮನುಷ್ಯನಾದರೆ ಸಾಕು, ಎಲ್ಲಿಯವನಾಗಿ ವಿದೇಶದವನು ಕೂಡ ಇರಲಿ, ಅವನಿಗೆ 20,000 ಫಸ್ಟ್ ಸರ್ಕಾರ ಕಟ್ಟಬೇಕು. ಇಲ್ಲದಿದ್ರೆ ಆಸ್ಪತ್ರೆ ಟ್ರೀಟ್ಮೆಂಟ್ ಮಾಡ್ತಾ ಇರಲಿಲ್ಲ, ಕೊಂಡೋಗ್ಲಿಕ್ಕೆ ಹೆದರ್ತಾರೆ. ಅದರ ನಂತರ ಎಷ್ಟೋ ಜನರಿಗೆ ಪ್ರಯೋಜನ ಆಯಿತು. ಸೊ ಏನದನ್ನು ತರಬೇಕಲ್ಲ ಅಂತ ಸ್ಕೀಮನ್ನು. ಇದು ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು. ಮತ್ತು ನಮ್ಮ ಟೀಕೆ ಎಂಕ್ಲಿನ ಟೀಕೆ ಅಥವಾ ಸರ್ಕಾರ ರಾಜ್ಯಕ್ಕೆ ಹೋದಂಗಳು ಟೀಕೆ ಮಾಡ್ಕೊಂಡು ಹೋಗುಜ ನಮ್ಮ ಟೀಕೆದಾದ ಇಂದು ಸೀಕಮನ ಒಂದು ಇಂಜೆಕ್ಷನ್ ಬರುತ್ತಾ ಹುಷಾರಾಯರೆ ಅಂಜ ನಮ್ಮೊಂದು ಇಂಜೆಕ್ಷನ್ ಸರ್ಕಾರ ಸರಿ ಕೆಲಸ ಮಾಡಲ್ಲ ಮಾರ ಜನಕ್ಲೆನ ಅವೆಟ್ಲ ಒಟ್ಟಿಗೆ ಕುಲ್ಲದು ಪಾತೆರ್ದು ಸಲಹೆ ಸೂಚನೆ ಇಲ್ಲದ ಸಭೆಲ್ಲ ಆಂಡ ಅವು ಪೊರ್ಲುಡ ಅಪ್ಪಜ ಆಯ್ತು ತಾನುಂಡು ಪೂರ ಒಟ್ಟಿಗೆ ಎತ್ತು ಮಾಡ್ತೀನಿ ಕಡಲ್ ಕೊರತೆ ಏನೋ ಮೇಲೆ ಐದಿಂದ ಏನು ಪೂರ ಸಲಹೆ ಕೊಡ್ದು ಅಕ್ಲಿನ ಕೇಂದ್ವೆ ಅಕ್ಲಿಗೆ ಕ್ಲಾಸ್ ಕ್ವಶನ್ ಮಾಡ್ತಿದ್ವಿ ಏತ್ ಮಾಡ್ಪಾರು, ಏತ್ ದಿನಕ್ಕೆ ಮೀಟರ್ ಮಾಡ್ಪಾರು, ಏತ್ ಜೆಸಿ ಪಾಡು ಅಪ್ಪ ಮಂತ್ರಿಗಳು ಸುಲಭ ಹಾಕೊಂಡವು. ಹಂಚೆಂದು ಕೊರೋನಾ ಪಾತೆರ ನನಗೆ ಹಂಚ ಇದು ಆಪಡು ಕೊರೋನಾದ ಬಗೆಟು ಕಡಲ್ ಕೊರೆತದ ನಮ್ಮ ಅಭಿವೃದ್ಧಿದ ಕೆಲಸದ ಬಗೆಟು ನನಗೆ ನಮ್ಮ ಸನ್ಮಾನ್ಯ ಶಾಸಕರು ಬಾರಿ ಪೊರ್ಲದ ವಿವರಣೆಯನ್ನು ಕೊರೊಂದುಳ್ಳೇರು ಈತ ಅಕೇರಿಗೆ ಅದು ನಮ್ಮ ಕೇಳಿ ಕೊರೋನಾ ಉಂಡು ಅಭಿವೃದ್ಧಿ ಆವಡು ಆರ್ಥಿಕ ಪುನಶ್ಚೇತನ ಆವಡು ಪೂರಲ ಆವಡ ಅಂದು ನಮ್ಮ ಎಂಚ ಕಲ್ಪನೆ ಮಾಡ್ತೀವಿ ಇಜ್ಜಿತ್ತೆ ಕಲ್ಪನೆ ಮಲ್ಲ ಕಲ್ಪನೆ ಊಲ ಮಲ್ಪರ ಸಾಧ್ಯ ಹೆಚ್ಚು ಒಂಜಿ ಈ ವೈರಸ್ ಆಯ್ನಾದ ಟ್ಯಾಕಲ್ ಮಲ್ತು ಪೋಡು ನಂಗೆ ಈ ಸಂದರ್ಭ ರತನ್ ಟಾಟಾ ಮಧ್ಯ ಒಂಜಿ ಪಾತ್ರ ಪಾಪುಡು ಪಂಡ್ರೆ 2020 ಇಸವಿಡು ನಿಕುಲು ಲಾಭ ನಷ್ಟ ಲೆಕ್ಕ ಮಾಡೋದು ಬದುಕಿನೇ ಲಾಭ ಅದು ಬಂತೇರು ಸತ್ಯವು ಕರೆಕ್ಟ್ ಅದನ್ನ ಪಾತ್ರ ಈ ಒಂದು ವರ್ಷ ಮಲ್ಲದ ಅದನ್ನು ಬದಲನ ಹಾಕೊಂಡು ಕಲ್ಪನೆ ಹಾಕೊಂಡು ಇಚ್ಚಿ ಆಂಡ ಒಂಜಿ ಒರಿಯ ನೆಮ್ಮದಿಯ ಜೀವನ ಮಲ್ಪಡ ಆಂಡ ಸರ್ಕಾರ ಒಂಚೂರು ಮಟ್ಟದ ಸಹಕಾರ ಪ್ರತಿಯೊಂದು ಮಾಧ್ಯಮ ಮಕ್ಕಳಿಗೆ ಒಂದು ಕೊರಡು ಯಾವ ಪಂಡದ ಮನಮೋಹನ್ ಸಿಂಗ್ 10 ವರ್ಷ ದುಂಬು 75,000 ಕೋಟಿ ಇತ್ತ ನಮ್ಮ ಮೂಲ ಜನಸಂಖ್ಯೆ ದಿಪ್ಪುನಿ 120 ಕೋಟಿ 120 ಕೋಟಿ ಇಡು ಒಂಜಿ 25 ಕೋಟಿ ಜನ ಬೋರ್ಡಿನದು ವ್ಯವಸ್ಥೆ ಇತ್ತಿನ ಕಲ್ಲು ಇಪ್ಪೇರು ಆರ್ಥಿಕವಾದ ಸದೃಢ ಒಂಜಿ ಅಲ್ಪ ಎಲ್ಪ ಕೋಟಿ ಜನ ಕೋಟಿ ಜನ ಪಂಡ ಒಂಜಿ ಕುಟುಂಬ 4 ದಿನ 4 ಜನ ಎಲ್ಪ ಡಿವೈಡೆಡ್ ಬೈ 4 ಜೋಕುಲು ಮುಗುಲು ಬಂದಾಗ ಬೊಡದಿ ಕಣ್ಣನ ಜೋಕುಲು ಬಂದಾಗ ಎಲ್ಪ ಡಿವೈಡೆಡ್ 4 ಬಂಡ ಏತಂದು 70 crores ಡಿವೈಡೆಡ್ ಬೈ 4 ಬಂಡ 2 ಚಿಲ್ಲರೆ ಲಾಭ 25 ಲಾಭ 100 ಕೋಟಿ ಬತ್ತಲ್ಲಿ 25 ಕೋಟಿ ಕುಟುಂಬಕ್ಕೆ ಆರ್ಥಿಕವೈನ ಸಹಕಾರ ಕೊರೋಡು 25 ಕೋಟಿ ಕುಟುಂಬಕ್ಕೆ ನೇರವಾದ 50,000 ಅನಿ 15 ಲಕ್ಷ ಕಟ್ಬಿಡ ಬಂತೀರ ಒಬ್ಬರು ಬುಡ್ಕ ಮನ್ನ ಅನ್ಪುಗ 25 ಕೋಟಿ ಜನಕ್ಕೆ ಕುಟುಂಬಕ್ಕೆ ನೇರ 50,000 ಕಟ್ಪುಂಡ 25 ಕೋಟಿ ಜನಕ್ಕೆ ಕುಟುಂಬಕ್ಕೆ ನೇರವಾದ 50,000 ಕಟ್ಪುಂಡ ಏತಾಪುಂಡು ಸಾಧಾರಣ 25,000 ಕೋಟಿ 50,000 ಕೋಟಿ ಕುಟುಂಬ ಅತ್ತೆ ಲೆಕ್ಕ ಮಾಡಿದ್ರೆ 25,000 ಕೋಟಿ ಮುಟ್ಟ ಬರ್ಪುಂಡ 25-30,000 ಕೋಟಿ ಮುಟ್ಟ ಕೈತಲ್ ಬರು 7 × 25 ಬಂಡ ಸಾಧಾರಣ 625 750 ಸದಾ ಬರ್ಪುಣ ಆತು ದಾನ ಎಂಡಪ್ಪ ಉಂಡತ್ತ ಅವ 50,000 ಕೋಟಿ ಅವಾರ್ಡ್ ಬ್ಯಾತನ್ ಕಟ್ ಮಂದು ಹೊರ ಜನಕ್ಕೆ ಜೀವ ಬರೋದು ಹೊರ ಜೀವ ಮತ್ತು ಚಾಲನೆ ಮಾಡು ಬುಕ್ ಆಟೋಮೆಟಿಕ್ ಏನು ಪತ್ತೊಂದು ಹೋಲಿ ಇಂಚಿನ ದಾದನ ಮಲ್ಲ ಮಾಡೋದು ಯೋಜನೆ ಅವರು ಜನಗಳಿಗೆ ಒಂಜೊಂಜಿ ಚೂರು ಪ್ರೈಮ್ ಮಿನಿಸ್ಟರ್ PM ಫಂಡ್ ಇಲ್ಲ 35,000 ಕೋಟಿ ಇತ್ತು ಉಂಡು ಆಲ್ರೆಡಿ ನಾನು ಬ್ಯಾಟ್ ವ್ಯವಸ್ಥೆ ಮಲ್ತು ಒಂದು 75,000 ಕೋಟಿ ಆಯ್ತು ಆನಿ ಮಲ್ತಿದ್ದಾರೆ ಮನಮೋಹನ್ ಸಿಂಗ್ 75,000 ಕೋಟಿ ಏಪ್ಪ ವರ್ಷ ದುಂಬು ಇತ್ತದ ವ್ಯಾಲ್ಯೂ 2 ಲಕ್ಷ 1 ಲಕ್ಷ ಕೋಟಿ 1 ಲಕ್ಷ ಕೋಟಿ ಅವಾಡು ಜನಕ್ಕೆ ಅವರು ಬದುಕಾಡು ಬುಕ್ ಅವ್ರ ಚಾಲನೆ ಕೊಡ್ದು ಎಂಚನ ಕೈಕಾರ ಹಾಕೊಂಡು ಪೂರಕರು ಎದುರು ಹೋಗ್ಯಾರು ಆತ ಮಲ್ತಿಜಿ ಬಂಡ ಏರ ತರದರ ಸಾಧ್ಯ ಹೆಚ್ಚು ಆ ಸ್ಥಿತಿಗೆ ನಮ್ಮ ಭತ್ತದ ಎತ್ತದ ಆಲ್ರೆಡಿ ಭತ್ತದ ಎತ್ತದ ಆತನು ಬಜಾಜ್ ಫೈನಾನ್ಸ್ ಹಾಕಲು ಪಾಪ ಒಂದು ಕಿರುಕುಲ ಕೊರ್ಪೇರು ಇಲ್ಲ ದಕ್ಕಲಿಗೆ
ಬ್ಯಾಂಕ್ ಏನಾಗ ಬಾ ಸರ್ಕಾರನಾಗ ಕ್ಯಾರ್ ಮಾಡ್ಬಿಜೇರಿ ಅಕ್ಲಿಗೆ ಆ ಕಂತುಲ ಪಾಪ ಮಕ್ಕಳು ಕೂಡ ಯಾನು ಬೆನೊಂದುಲ್ಲೆ ತಿಂಗಳಿಗೆ 20,000 ಇನ್ಕಮ್ ಇತ್ತಂದು ಏನು 5,000 ಟಿವಿಯ ಫ್ರಿಡ್ಜ್ ಬರ್ಬೋದು ಇದೆ ಬಜಾಜ್ ಫೈನಾನ್ಸ್ ಅವನ ಜೊತೆ ಇದ್ದೆ ಅಪ್ಪಗ ತಿಂಗಳು ಕಟ್ಟಗ ಬಂದು ಇತ್ತಾಗ ವಾಕೇನು ಏಲೆಜ್ಜೆ ಹಾಕೋಣ ನೆರ್ಪುನಿದಾನೆ ಫೋನ್ ಮಾಡ್ತದ್ದು ಇಂದು ಏನು ಅಂತ ಸಾಧ್ಯ ಜಪನ ಇಂಚಿನ ಬರೋ ಪರಿಸ್ಥಿತಿ ಏತ್ ಲಾರಿನಿ ಏಲಮ್ಮ ಅವನೊಂದು ಏತ್ ಗಾಡಿನಿ ಸೀಸ ಅವನೊಂದು ಖಾಸಾಗಿ ನಡೆದು ಏರು ಪೂರ ಹಣಕಾಸು ತಂದು ಬಂತಂದ್ರೆ ಅಕ್ಕಳು ಪೂರ ಇನಿ ಒವ್ವೇ ಗೆನ್ಪದ ದೆತ್ತೊಂದುಳ್ಳಿರಿ ಕಾಸಲೇನು ಅಂದು ಅಂಚದು ಈ ನಮ್ಮನೆದ ಆ ಒಂದುಂಡು ಸರ್ಕಾರದ ಆದೇಶಲ ಅಕ್ಲಿಗೆ ಸರಿಯಾನೊಂದು ಇಚ್ಚಿ ಅಕೇರಿಗೆ ಜನಕ್ಲಿಗೆ ಒಂಜಿ ಸಂದೇಶ ಇಚ್ಚಿನ ಈ ಜನಕ್ಲರ ಈತೆ ಎಲ್ಲ ಗೊಂದಲಡ್ದ ಸಿ ಟೆನ್ಷನ್ ಮಲ್ಪಚ್ಚಿ ನಿಕ್ಲ ಪೂರಾ ಸಿಕ್ಕ ಮರ್ದುಂಡು ನಿಕ್ಲ ಟೆನ್ಷನ್ ಗೊಂಜಿ ಮರ್ದಿಚ್ಚಿ ಸೊ ಟೆನ್ಷನ್ ಮಲ್ತ ನಿಕ್ಲ ಆರೋಗ್ಯ ಕಲವಿಂಚಿ ಇವಾಗ ಪೋಡಿಯಾಡ್ರೆ ಬೊಚ್ಚಿ ಪೋಡ್ನ ಬಹು ಸಮಸ್ಯೆಗಳ ಪರಿಹಾರ ಇಚ್ಚಿ ಬತ್ತಿನೇನು ಸ್ವೀಕಾರ ಮಲ್ತೊಂದು ಈ ಒಂದು ರೋಗನ ಫಸ್ಟ್ ಎಂಚ ಟ್ಯಾಕಲ್ ಮಲ್ಪೋಡು ಐನು ಕರೆಕ್ಟ್ ಅದು ನಿಕ್ಲ ಇಲ್ಲದಕ್ಲ ಒಂಚು ಒರಿಪೋಣ ಜವಾಬ್ದಾರಿ ಮಲ್ಪೋಡು ಜವನೇರು ಏರುಲೇರು ಒಂಚೂರು ಧೈರ್ಯ ಎದುರು ಬರ್ತದೆ ಬ್ಯಾತಗನ ಒರಿಪೋಣಂಚಿನ ಜೀವ ಒರಿಪೋಣಂಚಿನ ಪರಿಸ್ಥಿತಿಗೆ ನಿಮಗೆ ಪೂರ ಸಾಕಾರ ವ್ಯವಸ್ಥೆ ಆಗೋಡು ವಾಟ್ಸಾಪ್ ನನಗೆ ಟಿ ವಿ ಬರ್ಬೋದು ಅವೇ ಒಂಜಿ ಅವೇ ಬರ್ಚಾನ ವಿಚಾರ ನೀವು ತರಗಿದೆ ತೊಂದರೆ ಪೋವಚ್ಚಿ ನಿಗಳ ವಾಸ್ತವ ವಿಚಾರ ಹೋಗಿ ಐಕ್ ಮಾತ್ರ ಸೀಮಿತ ಅದಿಪ್ಪನಂಚಿನ ವಿಚಾರ ಅಲ್ಲಿ ಏರೆಗಾನ ಮೀನಿ ಜ್ವರ ಬತ್ತಂದ ದಯಮಲ್ತು ಟೆಸ್ಟಿಗೆ ಬೋಲಿ ಅಕ್ಕಳು ತೂಪೇರು ಮರದುಗಳು ಕಟ್ಪೇರು ಕೋವಿಡ್ ಟೆಸ್ಟ್ ಮಲ್ಪೇರು 5 ದಿವಸ ಅನ್ನ ಇನ್ನು ಪ್ರಾಯದ ಬುರ್ದು ದಮ್ಮ ಕಟ್ಟಿನ ಪರಿಸ್ಥಿತಿರಲ್ಲ ಕಣವಚ್ಚಿ ನೀವು ಇಡೀ ತಿರುಗುವಂಥ ಪರಿಸ್ಥಿತಿ ಬರುವ ವಿಚಾರನಿ ಆಪುಂಡು ಆಯ್ತು ಒಟ್ಟಿಗೆ ನಮ್ಮ ಆರ್ಥಿಕమైన ಪರಿಸ್ಥಿತಿಗೆ ಸಂಬಂಧಪಟ್ಟ ಏರಿಯಾಗೆ ಬೆಂಡ ಓಲಲು ಸಾಧ್ಯ ಉಂಡ ಐನಾತ್ತು ಬೆಂಪನಂಚಿನ ವಿಚಾರನಿ ಮಲ್ಪೋಡು ನಿಕ್ಕಲು ತುಳ್ಳಿ ಬೇರೆ ದಕ್ಕಲು ಇಪ್ಪರು ನಿಕ್ಕಲ ಅಪ್ಪಗದ ಬೇರೆನೇ ಬೇತೆ ಅವೇ ಬೇರೆ ಬೋರ್ಡ್ ಬಂದು ನಾನು 6 ತಿಂಗಳು ಹೋಗ್ಬೋದು ಆತ ಈ ಟೈಮ್ ಬೇರೆ ಹಾಕೊಂಡು ಐನು ಮಲ್ಪೋಡು ಒಳ್ಳೆ ಅಂಗಡಿ ಉಂಡು ಮನಕ ಆ ಅಂಗಡಿ ದುಂಬುದಾದ ಎಡ ಓವನ ಅಂಗಡಿ ಇಪ್ಪುಂಡು ಅವು ಇತ್ತ ನಡಪುಜಿ ಫ್ಯಾನ್ಸಿ ಗೀನ್ಸ್ ಆದ ಇತ್ತದ ರೈಟ್ ಇತ್ತಗೆ ಬೋಡೇನ ಮಾಸ್ಕ್ ಇಪ್ಪಾಡು ಸ್ಯಾನಿಟೈಸರ್ ಇಪ್ಪಾಡು ನಾ ಇಂಚಿನ ಸ್ವಲ್ಪ ಅನ್ಬೋದು ಒಂದು ಶಾಪ್ ಪೂರ ತಿಕ್ಕೊಂಡ ಜನ ಐಕ್ಳು ಹೋಗ್ಬೇರು ಐಕ್ ಒಂಚೂರನ್ನ ಬೇರೆ ಹಾಕೊಂಡು ಸೊ ಇಂಚಿನ ಒಂದು ಜನಕ್ಕುಲ್ಲ ಈ ಕಾಲಘಟ್ಟವು ಬೇರೆ ಮಲ್ಪುಡು ಐನು ಇಲ್ಲಿ ಬೇರೆ ಮಲ್ತಂಪ ಪೋಪುನ ಜನ ಬಸ್ ಇಂಕ ಮಲ್ಲ ಖುಷಿ ಆನೆ ಮಂಡ ಮಸ್ತ್ ನೀನು ಆನ್ಲೈನ್ ಅಕ್ಲ ಎಲ್ಲರೂ ಕುಕ್ಕಿಂಗ್ ಮತ್ತು ಆನ್ಲೈನ್ ಇಲ್ಲೆಲ್ಲಾಗ ಸಪ್ಲೈ ಐದು ಎತ್ತು ಮಕ್ಳಿಗೆ ಇನ್ಕಮ್ ಉಂಟು ಇತ್ತೆ ಕೆಲವು ಎಡ್ಡೆ ಮಲ್ಪೇರು ಐ ಮೀನ್ ಎಡ್ಡೆ ಮಲ್ತಾನೆ ಕ್ಯೂ ಉಂಟು ಆನ್ಲೈನ್ ಅದು ಸೊ ಡೇ ಟು ಡೇ ಇನ್ಕಮ್ ಆಯ್ರೆ ಬೋಡೇನಾಥ ವ್ಯವಸ್ಥೆ ಜನಕ್ಲೇಗು ನಮ್ಮ ಐತಬೇಕು ಆಲೋಚನೆ ಮಲ್ತಂದು ಬೋಡು ಇಂದು ನನ್ನ ಒಂಜಿ ಬೇರೆ ಉಂಡು ಶೇ ಐಟಿ ಇಜ್ಜ ಅತ್ತವೇ ಬಂದದ ಐನೇ ಆಲೋಚನೆ ಮಲ್ತಂದು ಅವು ಆಪುಣ್ಲೆಜ್ಜಿ ಬೇತೆ ಮಲ್ಪೆಲ್ಲ ಪೂಜ ಬೇತ ಐಡಿಯಾ ಮಾಡ್ಲಿ ಬದುಕುನ ಸಾಧನೆಗಳು ಕಲ್ತೊಂದು ಹೋಡು ಬುಕ್ಕ ತೂಕ ದಾದಾಪುಣ ಬಂದು ಸರ್ಕಾರ ಎಂಚ ಕೊರ್ಪುಂಡು ದಾದಾಪುಣ ದುಂಬ ಎಂಗಳು ತೊಂದು ಹೋಗಲಿ ಆತ್ಮೀಯ ವೀಕ್ಷಕ ಬಾಂಧವರೇ ಭಾರಿ ಪೊರ್ಲದ ಪಾತ್ರ ಬಂಡೇರು ನಮ್ಮ ಮಾನಸಿಕವಾದ ಮಾತಾ ರೀತಿಯ ಸಿದ್ಧತೆಡ್ಲ ಉಪ್ಪೊಡು ದಯದು ಬಂಡ ತಾಳ್ಮೆ ಪನ್ಪನೋ ನಂಗೆ ಭಾರಿ ಮುಖ್ಯ ಕೊರೋನಾ ಬರು ಪೋಂದು ಉಪ್ಪರ್ಲಾರು ಮರ್ದು ಬತ್ತನ ಖಂಡಿತವಾದ್ಲ ಕೊರೋನಾ ನಿಯಂತ್ರಣಕ್ಕೆ ಬರು ಆಡ ಆ ಕೊರೋನಾ ಅಂತ ನಿಯಂತ್ರಣ ಬರ್ಪುನಾಥ ಪಡ್ತು ನಮ್ಮ ಆರ್ಥಿಕ ಏರುಪೇರು ಅವು ಹೊರನ್ನೇ ಸರಿಯಾರೆ ಸಾಧ್ಯ ಇಚ್ಚಿ ಬದಲಿ ಮಾರ್ಗೋಲಿನ ಆರು ಪಳ್ಳಿ ಲೆಕ್ಕನೆ ನಮ್ಮ ನಾಡು ನಡಾಪುಡು ಒಂಜೇ ಬೇರವನು ಪತ್ತದ ಆ ಬೇರೋಡೆ ನಂಗೆ ದುಂಬದ ಲೆಕ್ಕ ಬೇರೆ ಬರ್ಪುಣ ಪಂಡ್ರೆ ನಿರೀಕ್ಷೆ ಮನ್ಪೇರೆ ದುಂಬದ ದಿನಕ್ಲೇಡಂತೂ ಖಂಡಿತ ಸಾಧ್ಯ ಇಜ್ಜಿ ಅಂಚಾದ ಬದಲಿ ಸಾಧಿಲೇನು ಪತ್ತೊಂದು ಖಂಡಿತವಾದ ತಾಳ್ಮೆಡು ಬದುಕದು ಇನಿಯತ್ತಿ ಎಲ್ಲೆಂಡಲ ನೀನು ಸಮರ್ಥವಾದ ಎದುರಿಸರೆ ಸಾಧ್ಯ ಉಂಡು ಏರ್ಲ ಮಾನಸಿಕವಾದ ಇಕ್ ಬೋಡಾದ ಜರ್ಜರಿತರಾವಂದೆ ಕುಗ್ಗಂದೆ ಆತ್ಮತೃಪ್ತಿನ ಬಳೆಪಾಲೆ ನಿಖಲ ಸಿದ್ಧತೆ ಉಪ್ಪುಲೆ ನಿಖಲ ರೀತಿದ ಬದುಕನ್ನು ನಿಖಲು ರೂಪಿಸಾಲೆ ಪಂಡೊಂದು ಪೊಸಕುರಲ್ದ ಈ ಒಂಜಿ ನೇರ ಪ್ರಸಾರ ಪಾತ್ರಕತೆಗೆ ಬತ್ತದು ಈತ್ ಶೋಕದ ಮಾಹಿತಿಯನ್ನ ಕೊರಿಯರು ಜನಕುಲ ಪ್ರಶ್ನೆಗಳ ಉತ್ತರ ಕೊರಿಯರು ನಮ್ಮ ಸನ್ಮಾನ್ಯ ಶಾಸಕರ ಶ್ರೀಯುತ UT ಖಾದರ್ ಮಾತ ರೀತಿದ ಅಭಿವೃದ್ಧಿದ ಕಾಮಗಾರಿನ ನಮ್ಮ ಮುಂಚೂಣಿ ಉಡುಪುನೆ ನಮ್ಮ ಪರಿಸರ ತೂಪ ಅರೆನ ಆರೋಗ್ಯಗಳ ಜನಕುಲು ಭಾರಿ ಪೊರ್ಲದ ಕಾಳಜಿದ ಪಾತ್ರ ಬಂಡೇರು ಅಕ್ಲೆಗಳ ವಂದನೆಯನ್ನು ಸಲ್ಲಿಸ ಒಂದು ಪ್ರಶ್ನೆಗೆ ನಕ್ಲಿಗೆ ಪೂರ ನಿಖಲ ಪ್ರಶ್ನೆಲೆಗೆ ಅವ್ರು ಉತ್ತರ ಕೊಡ್ತಾರೆ ನಿಖಲೆಲ್ಲ ಸೊಲ್ಮೆ ಸಂದ ಒಂದು ನಮ್ಮೊಟ್ಟಿಗೆ ಈತು ಪೊರ್ತು ಪಾತಿರ್ದು ಸಹಕಾರ ಕೊಡ್ದು ಮಾಹಿತಿನ ಕೊರನಂಚಿನ ಸನ್ಮಾನ್ಯ ಶಾಸಕರು ಶ್ರೀ UT ಖಾದರ್ ಅರೆಗ್ಲ ನಮ್ಮ ಪೊಸಕುರಲ್ ಬಳಗದ ಪರವಾದ ಮಾತ ವೀಕ್ಷಕ ಬಂಧುಗಳ ಪರವಾದ ಸೊಲ್ಮೆಲೆಯನ್ನು ಸಂದವುದಿಲ್ಲ. ರಿಷಿ ಹಾರ್ಡ್ವೇರ್ ಮತ್ತು ಪ್ಲೈ ಮಾಡ್ಯುಲರ್ ಕಿಚನ್,
ಲಾಕರ್ಗಳು, ಡೋರ್ ಲಾಕ್ಗಳು, ಸ್ಯಾನಿಟರಿ ವಸ್ತುಗಳು ಹಾಗೂ ಡೋರ್ ಹ್ಯಾಂಡಲ್ಗಳ ಬೃಹತ್ ಮಾರಾಟ ಮಳಿಗೆ. ಭೇಟಿ ನೀಡಿ ತ್ರಿಶಿ ಹಾರ್ಡ್ವೇರ್ ಅಂಡ್ ಪ್ಲೈ, ನಲಪಾದ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಹರಿವರಾಸನಂ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ನಿಮ್ಮ ಕನಸಿನ ಮನೆ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ವಾಸ್ತು ಹಾಗೂ ವಿಶ್ವಾಸಾರ್ಹತೆಯ ನಿರ್ಮಾಣಕ್ಕೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ಕೇವಲ 3 ರಿಂದ 8 ತಿಂಗಳಲ್ಲಿ ಲೋನ್ ಸೌಲಭ್ಯದೊಂದಿಗೆ ನಿಮ್ಮ ಯಾವುದೇ ಕಟ್ಟಡ ನಿರ್ಮಾಣವನ್ನು ಪೂರ್ತಿಗೊಳಿಸಲಾಗುವುದು. ಕೂಡಲೇ ಸಂಪರ್ಕಿಸಿ. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್, ಹರಿದಾಸ್ ಕೆ, PWD ಸಿವಿಲ್ ಕಾಂಟ್ರಾಕ್ಟರ್, ಕೋಟೆಕಾರ್ ಬೀರಿ. ಮೊಬೈಲ್ 9881536665, ದೂರವಾಣಿ 082422815993. ಶರಣಮಯ್ಯಪ್ಪ. ಅಮೃತ ಬಿಂದು ಕಲ್ಯಾಣ ಮಂಟಪ, ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ, ಚೇತನನಗರ, ಕುಂಪಲ. ದೈವಿ ಸಂಕಲ್ಪದೊಂದಿಗೆ ಸರಳ ವಿವಾಹ, 50 ಜನರಿಗೆ ಸೀಮಿತವಾಗಿದ್ದು ನಡೆಯುವ ಶುಭ ವಿವಾಹ. ಪೌರೋಹಿತ್ಯ, ಶುಚಿ ರುಚಿಯಾದ ಗುಣಮಟ್ಟದ ಊಟೋಪಚಾರ, ಸಭಾಂಗಣ, ಸೌಂಡ್ಸ್, ಇತರ ಎಲ್ಲ ವೆಚ್ಚ ಸೇರಿ ರೂಪಾಯಿ 30,000 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭವಾನಿ ಶಂಕರ್ ಶಾಂತಿ, ಪ್ರಧಾನಾರ್ಚಕರು, ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ, ಕುಂಪಲ. ದೂರವಾಣಿ 9481599848 872228 43338. ಹಾರ್ದಿಕ ಅಭಿನಂದನೆಗಳು. ಅನಿಸ್ ಶೇಖ್, ಶೇಡ್ ಕ್ಯಾಟರರ್ಸ್, ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟರಿಂಗ್ ಮಾಲಕರ ಅಸೋಸಿಯೇಷನ್ ರಿಜಿಸ್ಟರ್ಡ್, ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶೇಡ್ ಕ್ಯಾಟರರ್ಸ್ನ ಅನಿಸ್ ಶೇಖ್ ರವರಿಗೆ ಹಾರ್ದಿಕ ಅಭಿನಂದನೆಗಳು. ನಿಮ್ಮ ಅಧ್ಯಕ್ಷತೆಯ ಅವಧಿಯಲ್ಲಿ ಕ್ಯಾಟರಿಂಗ್ ಮಾಲಕರ ಅಸೋಸಿಯೇಷನ್ ಮತ್ತಷ್ಟು ಅಭಿವೃದ್ಧಿಯನ್ನು ಸಾಧಿಸಲಿ, ಕ್ಯಾಟರಿಂಗ್ ವೃತ್ತಿ ಸೇವೆಯ ಮೌಲ್ಯ ಮತ್ತಷ್ಟು ಎತ್ತರಕ್ಕೆ ಏರಲಿ ಎಂದು ಹಾರೈಸುವ ಆಡಳಿತ ಸಮಿತಿ ಮತ್ತು ಸರ್ವ ಸದಸ್ಯರು. ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟರಿಂಗ್ ಮಾಲಕರ ಅಸೋಸಿಯೇಷನ್ ರಿಜಿಸ್ಟರ್ಡ್, ಮಂಗಳೂರು. ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಯಶಸ್ವಿ 3 ವರ್ಷದಲ್ಲಿ ಮುನ್ನಡೆಯುತ್ತಿರುವ ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಆಫ್ರಿಕನ್, ಜಾವಾ, ಪಿಂಚ್ ಹೀಗೆ ಮನಸೆಳೆಯುವ ವಿವಿಧ ಬಗೆಯ ಪಕ್ಷಿಗಳು, ಗ್ರಾ ಪ್ಯಾರಟ್, ಪರ್ಷಿಯನ್ ಕ್ಯಾಟ್ ಸೇರಿದಂತೆ ಬಣ್ಣ ಬಣ್ಣದ ಮೀನುಗಳ ಅಕ್ವೇರಿಯಂ. ಕ್ಯಾಟ್ ಫುಡ್, ಡಾಗ್ ಫುಡ್, ಫಿಶ್ ಫುಡ್, ಲವ್ ಬರ್ಡ್ಸ್ ಫುಡ್, ಕ್ಯಾಟ್ ಬೆಲ್ಟ್, ಡಾಗ್ ಬೆಲ್ಟ್, ಆಫ್ರಿಕನ್ ಶಂಕನೂರು, ಕಾಕ್ಟೈಲ್, ಫಿಶ್, ಬರ್ಡ್, ಪ್ಲಾಂಟ್ ಮೆಡಿಸಿನ್, ಎಲ್ಲ ತರಹದ ಗೂಡುಗಳು, ಇತರ ಅಕ್ವೇರಿಯಂ ಸಾಮಗ್ರಿಗಳು ಇದೀಗ ತೊಕ್ಕೋಟಿನಲ್ಲಿ ಲಭ್ಯ. ಬನ್ನಿ, ಇಂದೇ ಭೇಟಿ ಕೊಡಿ. ನಿಮ್ಮ ಮನೆಯ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿ. ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಶಾಪ್ ನಂಬರ್ G38, ಗ್ರೌಂಡ್ ಫ್ಲೋರ್, ಸ್ಮಾರ್ಟ್ ಸಿಟಿ ಪಂಪ್ ಹೌಸ್ನ ಮುಂಭಾಗ, ತೊಕ್ಕೋಟು. ಮೊಬೈಲ್ 8668420990 996433802. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರಚನಾ DC. 15ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ರಚನಾಳಿಗೆ ಹಾರ್ದಿಕ ಶುಭಾಶಯಗಳು. ರಚನಾಳ ಮುಂದಿನ ಭವಿಷ್ಯ ಉಜ್ವಲವಾಗಲಿ.
ದೇವರ ಶ್ರೀರಕ್ಷೆ ಸದಾ ಇರಲಿ, ದೀರ್ಘಾಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸುವ ತಂದೆ ತಾಯಿ ಶ್ರೀ ದೇವಪ್ಪ ಮತ್ತು ಶ್ರೀಮತಿ ಚಂಚಲಾಕ್ಷಿ ಹಾಗೂ ಮನೆಯವರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ. ಕೋವಿಡ್-19 ವಿಶೇಷ ಚಿನ್ನಾಭರಣ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಪ್ರತಿ ಗ್ರಾಮಿಗೆ ಅತ್ಯಂತ ಹೆಚ್ಚು ಹಣ ರೂಪಾಯಿ 4,000ವರೆಗೆ. ಬಡ್ಡಿ ದರ ಕೇವಲ 4%, ಸೀಮಿತ ಅವಧಿಯವರೆಗೆ ಮಾತ್ರ. ನಿಮ್ಮ ಅಡವಿಟ್ಟ ಚಿನ್ನಾಭರಣಗಳನ್ನು ಬಿಡಿಸಿ ಕಡಿಮೆ ಬಡ್ಡಿ ದರದಲ್ಲಿ ಅಡವು ಇಡುವ ವಿಶೇಷ ಯೋಜನೆ. ಚಿನ್ನದ ಮೌಲ್ಯ ಹೆಚ್ಚು ಇದ್ದಲ್ಲಿ ಮತ್ತೆ ಹಣ ಪಡೆಯುವ ಸದಾವಕಾಶ. ಸಂಪರ್ಕಿಸಿ ಆತ್ಮಶಕ್ತಿ ಸೊಸೈಟಿ, ಪ್ರಧಾನ ಕಚೇರಿ, ಬೆಂದೂರ್ವೆಲ್. ಮೊಬೈಲ್ 8150063555. ಶಾಖೆಗಳು ಮಾಡೂರು, ಸ್ಟೇಟ್ ಬ್ಯಾಂಕ್, ಮುಲ್ಕಿ, ಸುರತ್ಕಲ್, ಬಿಸಿ ರೋಡ್, ಬಜ್ಪೆ, ಲಾಲ್ಬಾಗ್, ಕರಂಗಲ್ಪಾಡಿ, ಉಳ್ಳಾಲ, ಹಂಪನಕಟ್ಟೆ, DC ಆಫೀಸ್ ಬಳಿ, ಮುಡಿಪು, ಪಂಜಿಮೊಗರು, ಉಪ್ಪಿನಂಗಡಿ, ಪುತ್ತೂರು ಮತ್ತು ನಾಟೆಕಲ್. ಶಾಂತಿ ಎಜುಕೇಷನ್ ಟ್ರಸ್ಟ್ದ ಆಡಳಿತ ಉಲಪಡೆಯಿನ ಬಬ್ಬುಕಟ್ಟೆದ ಹಿರಾ ಮಹಿಳಾ ಪದವಿ ಪೂರ್ವ ಕಾಲೇಜ್ ಎಡ್ಡೆ ಫಲಿತಾಂಶನ ದಾಖಲಿಸಾದನು. ವಾಣಿಜ್ಯ ವಿಭಾಗದ ಗಣಕ ವಿಜ್ಞಾನಗಳು 100% ಫಲಿತಾಂಶ ದಾಖಲಿಸಾದನು. ಅಂಚನೆ ಕಾಲೇಜಿದ ಟಾಪರ್ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಎಡ್ಡೆ ಸಾಧನೆಯನ್ನು ದಾಖಲಿಸಾದರು. ಇದಕ್ಕೆ ಕಾರಣ ಆಯ್ನ ಬೋಧಕ ಸಿಬ್ಬಂದಿಲೆಗೆ, ಕಚೇರಿ ಸಿಬ್ಬಂದಿಲೆಗೆ, ಅಂಚನೆ ವಿದ್ಯಾರ್ಥಿ ತಂಡಲೆಗಳ ಅಭಿನಂದನೆ ಸಂದಾವೆ ಪಂಡದು. ಶಾಂತಿ ಎಜುಕೇಷನ್ ಟ್ರಸ್ಟ್ದ ಕಾರ್ಯದರ್ಶಿ ಜನಾಬ್ ಅಬ್ದುಲ್ ಕರೀಂ ತೆರಿಪಾದ್ ಹಿರಾ ವಿಮೆನ್ಸ್ ಕಾಲೇಜ್ ಸಮಾಜಕ್ಕೆ ಎಡ್ಡೆ ನಾಗರಿಕರನ್ನು ರೂಪಿಸವನ ಮೌಲ್ಯಾಧಾರಿತ ಶಿಕ್ಷಣನು ಪೊಂಜೋಕ್ಲೆಗೆ ಕೊರೊಂದುಂಡು ಪಂಡದು. ಹಿರಾ ಶಿಕ್ಷಣ ಸಂಸ್ಥೆ ತಿಕ್ಕುನ ಸವಲತ್ತುಲದ ಬಗೆಟ್ ಪೊಲಬು ಕೊರಿಯರು. ಎಲ್ಲರಿಗೂ ಶುಭವಾಗಲಿ. ಶಾಂತಿ ಎಜುಕೇಷನ್ ಟ್ರಸ್ಟ್ ಇದರ ಅಧೀನ ಸಂಸ್ಥೆಯಾದಂತಹ ಹಿರಾ ಮಹಿಳಾ ಪದವಿ ಪೂರ್ವ ಕಾಲೇಜು ಇದರ 2019-20 ಫಲಿತಾಂಶವನ್ನು ತಿಳಿಸಲಿದ್ದೇನೆ. ವಾಣಿಜ್ಯ ವಿಭಾಗದಲ್ಲಿ ಗಣಕ ವಿಜ್ಞಾನ ಇದರಲ್ಲಿ 100% ಫಲಿತಾಂಶವನ್ನು ತಂದಿದೆ. ಸುಮಾರು 96.15% ಫಲಿತಾಂಶ ನಮಗೆ ನಮ್ಮ ಕಾಲೇಜಿಗೆ ಬಂದಿದೆ. ಹಾಜರಾದ ಮಕ್ಕಳು 130 ವಿದ್ಯಾರ್ಥಿನಿಗಳು 130 ವಿದ್ಯಾರ್ಥಿನಿಗಳು. ಅದರಲ್ಲಿ 125 ವಿದ್ಯಾರ್ಥಿನಿಗಳು ಪಾಸಾಗಿದ್ದಾರೆ. 29 ವಿದ್ಯಾರ್ಥಿನಿಗಳು ಅತ್ಯುತ್ತಮ ಶ್ರೇಣಿಯಲ್ಲೂ ಹಾಗೂ 80 ವಿದ್ಯಾರ್ಥಿನಿಗಳು ಪ್ರಥಮ ಶ್ರೇಣಿಯಲ್ಲೂ ಮತ್ತು ಉಳಿದಂತೆ ದ್ವಿತೀಯ ಮತ್ತು ತೃತೀಯ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ವಾಣಿಜ್ಯ ವಿಭಾಗದ ಗಣಕ ವಿಜ್ಞಾನ ಇದರಲ್ಲಿ ಹರಿಮತು ಜಿಕ್ರಾ ಎಂಬ ವಿದ್ಯಾರ್ಥಿನಿಯು ಸುಮಾರು 581 ಮಾರ್ಕ್ಸ್ಗಳೊಂದಿಗೆ ನಮ್ಮ ಕಾಲೇಜಿನಲ್ಲಿ ಟಾಪರ್ ಆಗಿದ್ದಾರೆ. ಹಾಗೆ ಜಿಲ್ಲಾ ಮಟ್ಟದಲ್ಲಿ 14ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಇಫ್ರತ್ ಬಾನು ಕಲಾ ವಿಭಾಗದಲ್ಲಿ ಸುಮಾರು 573 ಮಾರ್ಕ್ಗಳೊಂದಿಗೆ ಜಿಲ್ಲೆಯಲ್ಲಿ ಅವರು 6ನೇ ಸ್ಥಾನವನ್ನು ಪಡೆದುಕೊಂಡು ಬಂದಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಪರೀಕ್ಷೆಗೆ ಹಾಜರಾದಂತಹ ವಿದ್ಯಾರ್ಥಿಗಳಲ್ಲಿ ಭಾಷಾವಾರು ಫಲಿತಾಂಶವನ್ನು ನಾವು ನೋಡಿದರೆ ಸುಮಾರು ಕನ್ನಡ, ಹಿಂದಿ ಮತ್ತು ಅರಬಿಕ್ನಲ್ಲಿ 100% ಫಲಿತಾಂಶವನ್ನು ಗಳಿಸಿದ್ದಾರೆ. ಅದರಲ್ಲೂ ಕೂಡ ಅರಬಿ ಭಾಷೆಯಲ್ಲಿ ಸುಮಾರು 13 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ ಸಬ್ಜೆಕ್ಟಿಗೆ ಹಾಜರಾಗಿದ್ದರು. ಅದರಲ್ಲಿ ಸುಮಾರು 13 ಮಕ್ಕಳು ಕೂಡ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಸುಮಾರು 90 ಮಾರ್ಕ್ನಿಂದ 99 ಮಾರ್ಕಿನವರೆಗೆ ಪಡೆದಂತಹ ವಿದ್ಯಾರ್ಥಿನಿಗಳು ಕೂಡ ನಮ್ಮ ಈ ಅರಬಿಕ್ನಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಒಟ್ಟು ನಮ್ಮ ಶಾಲೆಯ ನಮ್ಮ ಕಾಲೇಜಿನ ಫಲಿತಾಂಶವನ್ನು ನೋಡಿದರೆ ಆಕ್ಚುಲಿ ನಮ್ಮ ಕಾಲೇಜಿನಲ್ಲಿ ಸುಮಾರು 8 ಅವಧಿಯಲ್ಲಿ ನಮ್ಮದು 100% ಫಲಿತಾಂಶ ನಮಗೆ ಬಂದಿದೆ. ನಮ್ಮ ಶಾಲಾ ಕಾಲೇಜಿನ ಈ ಅತ್ಯುತ್ತಮ ಅಂಕಗಳನ್ನು ಕೊಟ್ಟಂತಹ ಎಲ್ಲ ವಿದ್ಯಾರ್ಥಿನಿ ಹಾಗೂ ಅಧ್ಯಾಪಕಿ ವೃಂದದವರಿಗೆ
ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಶಾಂತಿ ಎಜುಕೇಷನ್ ಟ್ರಸ್ಟ್ ಬಹಳ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದೆ. ಹಾಗೆ ಶಾಂತಿ ಎಜುಕೇಷನ್ ಟ್ರಸ್ಟ್ ಇದೊಂದು ದೊಡ್ಡ ಮಹದುದ್ದೇಶವನ್ನು ಇಟ್ಟುಕೊಂಡು ಕಾರ್ಯಾಚರಿಸುವಂತಹ ಒಂದು ಶಿಕ್ಷಣ ಸಂಸ್ಥೆ. ಯಾಕೆಂದರೆ ಸುಮಾರು ನಮ್ಮ ಈ ಶಾಲೆಯ ಉದ್ದೇಶ ಏನೆಂದರೆ ಸಮಾಜಕ್ಕೊಂದು ಅತ್ಯುತ್ತಮ ಮಹಿಳೆಯರನ್ನು ಕೊಡಬೇಕು. ಅವರು ಸಾರ್ವಜನಿಕ ಸೇವೆಯಲ್ಲಿ ಇರಲಿ ಅಥವಾ ಸಮಾಜದ ಯಾವುದೇ ವಿಭಾಗದ ಸೇವೆಯಲ್ಲಿ ಇರಲಿ ಅಥವಾ ಮನೆಯಲ್ಲಿ ಆದರೂ ಒಂದು ಅತ್ಯುತ್ತಮ ಗೃಹಿಣಿಯಾಗಿ, ಅತ್ಯುತ್ತಮ ಪತ್ನಿಯಾಗಿ, ಅತ್ಯುತ್ತಮ ಮಗಳಾಗಿ, ಅತ್ಯುತ್ತಮ ತಾಯಿಯಾಗಿ ಅವಳು ಬರಬೇಕು ಈ ಸಮಾಜದಲ್ಲಿ. ಹಾಗೆ ಆ ಮುಖಾಂತರ ಈ ಸಮಾಜಕ್ಕೆ ಒಂದು ಉತ್ತಮ ಸಮಾಜವನ್ನು ಕಟ್ಟಲು ಸಹಾಯಕವಾಗುವಂತಹ ಒಂದು ಅವಕಾಶವನ್ನು ಮಾಡಿಕೊಡಲಿಕ್ಕಾಗಿ ಶಾಂತಿ ಎಜುಕೇಷನ್ ಟ್ರಸ್ಟ್ ಇದು ರಾತ್ರಿ ಹಗಲು ದುಡಿತಾ ಇದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ. ಈ ವಿದ್ಯಾಸಂಸ್ಥೆಯು ಸುಮಾರು 30-35% ವಿದ್ಯಾರ್ಥಿನಿಗಳಿಗೆ ಅದು ಸ್ಕಾಲರ್ಶಿಪ್ ಕೊಟ್ಟು ವಿದ್ಯೆಯನ್ನು ದಾನ ಮಾಡ್ತಾ ಇದೆ. ಹಾಗೆ ಸುಮಾರು LKGಯಿಂದ ಫ್ರೀ LKG ಮತ್ತು LKGಯಿಂದ ಡಿಗ್ರಿಯವರೆಗೆ ಈ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬೇರೆ ಬೇರೆ ತರಗತಿಗಳು ನಡೀತಾ ಇದೆ. ಸುಮಾರು 1300ಕ್ಕಿಂತ ಮೇಲ್ಪಟ್ಟು ವಿದ್ಯಾರ್ಥಿಗಳು ಒಟ್ಟು ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಈ ಸಲದ ರಿಸಲ್ಟ್ ನಾನು ಹೇಳಿದಾಗೆ ಸುಮಾರು 96.15% ಫಲಿತಾಂಶವನ್ನು ಬಂದಿದೆ. ಇದಕ್ಕಿಂತ ಮುಂಚೆ ಕೂಡ 99, 98, 100% ಹಲವಾರು ಸಲ ಬಂದಂತಹ ಇತಿಹಾಸಗಳಿವೆ. ನಾವು ಮಕ್ಕಳಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಮಾಡಿದ್ದೇವೆ. ನಮ್ಮ ಶಾಲೆಯಲ್ಲಿ ಅತ್ಯುತ್ತಮ ಮೈದಾನಗಳಿವೆ, ಅತ್ಯುತ್ತಮ ಹಾಲ್ಗಳಿವೆ. ಪ್ರೈಮರಿಯ ಪ್ರತಿ ವರ್ಷ ಕೂಡ ನಾವು ಇದು ವಾರ್ಷಿಕ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳನ್ನು ತಂದು ಮಕ್ಕಳನ್ನು ಅವರ ಜ್ಞಾನವನ್ನು ಹೆಚ್ಚು ಮಾಡಲಿಕ್ಕಾಗಿ, ಅವರ ಚಾರಿತ್ರ್ಯವನ್ನು ಹೆಚ್ಚು ಮಾಡಲಿಕ್ಕಾಗಿ ನಾವು ಬಹಳಷ್ಟು ಕಾರ್ಯಕ್ರಮ ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಸ್ಮಾರ್ಟ್ ಕ್ಲಾಸ್ಗಳಿವೆ. ಹಾಗೆಯೇ ನಿಮಗೆ ತಿಳಿದಂತೆ ಈಗ ಎಲ್ಲ ವಿಧದ ಸ್ಕಾಲರ್ಶಿಪ್ಗಳು ನಮ್ಮ ಶಾಲೆಯಲ್ಲಿ ಒಂದು ಟೇಬಲ್ ನಾವು ಇಟ್ಟಿದ್ದೇವೆ. ಆ ಶಾಲಾ ಟೇಬಲ್ನಲ್ಲಿ ಕೇವಲ ಸ್ಕಾಲರ್ಶಿಪ್ಗಳಿಗಾಗಿ ಎಲ್ಲ ಸವಲತ್ತುಗಳನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಇದೆ. ಒಟ್ಟಿನಲ್ಲಿ ಒಂದು ಸಮಾಜದಲ್ಲಿ ಒಂದು ಅತ್ಯುತ್ತಮ ಬದಲಾವಣೆಯನ್ನು ತರಬೇಕು, ಶಿಕ್ಷಣದಲ್ಲಿ ಒಂದು ನೈತಿಕ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣ ಕೊಡುವಂತಹ ಒಂದು ಉದ್ದೇಶವನ್ನು ಇಟ್ಟಾಗಿದೆ ನಮ್ಮ ಈ ಸಂಸ್ಥೆ ಕಾರ್ಯಪ್ರವೃತ್ತರಾಗಿರುವುದು. ನಾನು ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಇಂದಿನ ಈ ಫಲಿತಾಂಶದ ರಿಪೋರ್ಟ್ ಅನ್ನು ಈಗ ನಾನು ಮುಗಿಸ್ತಾ ಇದ್ದೇನೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 63ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಪುರಸ್ಕೃತ ಹಾಗೂ ಯುವ ವಾಹಿನಿ ರಿಜಿಸ್ಟರ್ಡ್ ಇವರಿಂದ ಸಾಧನಾ ಶ್ರೇಷ್ಠ ಪ್ರಶಸ್ತಿ ಪಡೆದಿರುವ ಸಂಸ್ಥೆ ಗಣಕೀಕೃತ ಬ್ಯಾಂಕಿಂಗ್ ಸೇವೆ, ಇ ಸ್ಟ್ಯಾಂಪಿಂಗ್ ಸೇವೆಗೆ ಸತತ 6 ವರ್ಷ ರಾಜ್ಯ ಮತ್ತು ಜಿಲ್ಲಾ ಪ್ರಶಸ್ತಿ. ಠೇವಣಿ ಮೇಲೆ ಆಕರ್ಷಕ ಬಡ್ಡಿ ದರಗಳು, 7.5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ಆತ್ಮಶಕ್ತಿ ನಗದು ಪತ್ರ, ಆನ್ಲೈನ್ ಬಸ್ ಟಿಕೆಟ್, ವೆಸ್ಟರ್ನ್ ಯೂನಿಯನ್, ಎಕ್ಸ್ಪ್ರೆಸ್ ಮನಿ, LIC ವಿಮಾ ಸೌಲಭ್ಯ, ರೇಲಿಗೇನ್, ಮಣಿಪಾಲ್ ಆರೋಗ್ಯ ಕಾರ್ಡ್ ಇತ್ಯಾದಿ ಸೌಲಭ್ಯಗಳು, ಚಿನ್ನಾಭರಣ ಸಾಲ, ಗೃಹೋಪಯೋಗಿ, ವ್ಯಾಪಾರ, ಅಡವು ಸಾಲ, LIC ಬಾಂಡ್ ಇತ್ಯಾದಿ ಸಾಲ ಸೌಲಭ್ಯಗಳು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ, ಕೇಂದ್ರ ಕಚೇರಿ ಶ್ರೀ ಆರ್ಕಿಡ್ ಬೆಂದೂರ್ವೆಲ್, ಬಲ್ಮಠ ರಸ್ತೆ, ಮಂಗಳೂರು. ಮೊಬೈಲ್ 8150063555. ಶಾಖೆಗಳು ಮಾಡೂರು, ಸ್ಟೇಟ್ ಬ್ಯಾಂಕ್, ಮುಲ್ಕಿ, ಸುರತ್ಕಲ್, BC ರೋಡ್, ಬಜ್ಪೆ, ಲಾಲ್ಬಾಗ್, ಕರಂಗಲ್ಪಾಡಿ, ಉಳ್ಳಾಲ, ಹಂಪನಕಟ್ಟೆ, DC ಆಫೀಸ್ ಬಳಿ, ಮುಡಿಪು, ಪಂಜಿಮೊಗರು, ಉಪ್ಪಿನಂಗಡಿ, ಪುತ್ತೂರು ಮತ್ತು ನಾಟಕಲ್ ಶಾಖೆಗಳು ನಿಮ್ಮ ಸೇವೆಗಾಗಿ. ಸಿಟಿ ಎಂಟರ್ಪ್ರೈಸಸ್ನ ಮತ್ತೊಂದು ಮಹೋನ್ನತ ಮಾರಾಟ ಮಳಿಗೆ ಸಿಟಿ ಲೈಟ್ಸ್. ಎಲ್ಲ ತರಹದ ಲೈಟಿಂಗ್ಗಳು, ಎಲೆಕ್ಟ್ರಿಕಲ್ ಸಾಮಗ್ರಿಗಳಿಗೆ ಹ್ಯಾವೆಲ್ಸ್, ಉಷಾ, ಆಂಕರ್, ಸ್ಟ್ಯಾಂಡರ್ಡ್, ಪ್ಯಾನಸೋನಿಕ್, ಫಿಲಿಪ್ಸ್ ಇತ್ಯಾದಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಸ್ವಿಚ್ ಲೈಟಿಂಗ್ ಉತ್ಪನ್ನಗಳಿಗೆ ಡೀಲರ್ಸ್ ಇನ್ ಎನಾಕ್ಸ್ LED ಲೈಟ್ಗಳು ಹಾಗೂ GM ಸ್ವಿಚ್ ಬೋರ್ಡ್ ಮತ್ತು ಲೈಟಿಂಗ್ ಉತ್ಪನ್ನಗಳ ವಿಶಾಲ ಶೋರೂಮ್.
ಆಕರ್ಷಕ ವಿನ್ಯಾಸ, ನವೀನ ಮಾದರಿಯ ಹ್ಯಾಂಗಿಂಗ್ ಮತ್ತು ಇತರ ಲೈಟ್ಗಳ ವಿಶಾಲ ಸಂಗ್ರಹ. ಸಿಟಿ ಎಲೆಕ್ಟ್ರಿಕಲ್ಸ್, ಸಿಟಿ ಸ್ವಿಚ್ ಬೋರ್ಡ್ ಸಂಸ್ಥೆಗಳ ಮೂಲಕ ಗ್ರಾಹಕರ ಮೆಚ್ಚುಗೆ ಪಡೆದ ಸಿಟಿ ಎಂಟರ್ಪ್ರೈಸಸ್ನ ಮತ್ತೊಂದು ಮಾರಾಟ ಮಳಿಗೆ ಸಿಟಿ ಲೈಟ್ಸ್, LIC ಸ್ಟ್ಯಾನ್ಯಂ ಬಿಲ್ಡಿಂಗ್, ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ, ತೊಕ್ಕೋಟು. ದೂರವಾಣಿ 0824465823, 9480292654. ದೀಕ್ಷಿತ್ ಅರುಣ್ ಮಾಲಕತ್ವಡು ಆಟೋ ಕ್ಲಿನಿಕ್, ಆಟೋ ಗ್ರಾಫಿಕ್ಸ್ ಸಂಸ್ಥೆ, ತೊಕ್ಕೋಟದ ಕಾಪಿ ಕಾರ್ಡ್ ಐತಾರ ಉದಿಪನಾಡು. ಪುಗರ್ದದ ಹಾಸ್ಯ ನಟಿ ಶ್ರೀ ಅರವಿಂದ ಬೋಳಾರ್ ರಿಬ್ಬನ್ ಕತ್ತೆರ್ದು ತುಡರ್ ಬೆಳಗಾದ ಸಂಸ್ಥೆನು ಉದಿಪನ ಮಲ್ತೆರು. ಸಂಸ್ಥೆನ ಕಟ್ಟನವು ಮಲ್ಲ ಅತ್ತು ಅವನು ಒರಿಪಾವನವು ಮಲ್ಲ ಇಂದ ರೀತಿ ನಕ್ಲೆಗು ಬೊಕ್ಕ ಬೇಲೆ ಮಲ್ಪ್ ನಕ್ಲೆಗು ದೇವೇರು ಒಂಜೆ ಮನಸ್ಸನ್ನು ಕೊಡ್ದು ಈ ಸಂಸ್ಥೆ ಎಡ್ಡ ರೀತಿಡು ಬೆಳಗಡೆ ಪಂಡದು ಶ್ರೀ ಅರವಿಂದ ಬೋಳಾರ್ ಶುಭ ಹಾರೈಸಿರು. ನಮ್ಮ ಸೋಮನಾಥ ದೇವರ ಪಾದಗಡ್ಡ ಬರಂದು ಅಂಚನೆ ನಮ್ಮ ನಮ್ಮಿನಂಚಿನ ದೈವ ದೇವರನ ಪಾದಗಡ್ಡ ಬರಂದು ವೇದಿಕೆ ದಿಂದಿದನ ಗಣ್ಯರಿಲ್ಲರು ಅಕಲ ಗಣ್ಯರನ್ನಲ್ಲ ಇಡೀಗೆ ಭಿನ್ನರನ್ನಲ್ಲ ಎಂಕಲ್ನ ಬಾರಿ ಮೋಕ್ಯದಾಗಿ ಓಡ ಹೋಂಡ್ಲ ಸತೀಶ್ ಅನ್ನಾಡು ನಮ್ಮ ಏರ್ಲ ಉಲ್ಪೈತಿನ ಜನಾರ್ದನ್ ಆಡು ಪ್ರತಿ ಊರಿಲ್ಲ ಭಾಸ್ಕರ್ ಚಂದ್ರ ಜೊತೆ ಇರ್ಲತ್ತು ನಮ್ಮ ಇಲ್ಲದ ಮುಟ್ಟದಾರೆ ಅಂಚಾದ ಮತ್ತೆ ಏರ್ಲ ವಿಶೇಷ ಅಂದು ಪನೆಯರಿದ್ದಿ ಆಡ ವಿಶೇಷ ಮನಸ್ಸು ದಿವೊಂದು ಅಕ್ಲು ಈ ಪೊರ್ತು ಗಿಡ ಬೈದೇರಿ ಒಂದು ಮಲ್ಲ ವಿಷಯ ದಾಗೆ ನಿಗೇಂದ ಒಂದು ಆಟೋ ಕ್ಲಿನಿಕ್ದ ಒಂದು ಓಪನ್ ಆಪುನು ಎಂದು ಬಂದಾಗ ಅವಳ ಎಡ್ಡೆ ಪೊರ್ತು ಬಂದ ಕೊರೋನಾದ ವೈರಸ್ ಬರ್ತದೆ ಆ ವೈರಸ್ వచ్చినಲ್ಲ పోపుజీ ಅಂದ ಮುಕ್ತ ಕ್ಲಿನಿಕ್ ಗಾಡಿ ಮುನಿ ಕ್ಲೀನ್ ಮಾಡ್ತಾರೆ ಖಂಡಿತವಾದ್ಲ ಕ್ಲೀನ್ ಆಪುದು ಯಾಕಂದ್ರಿಂದ ಒಂದು ಎಡ್ಡ ಮನಸ್ಸಿಗೆ ಈ ಬೇಲೆಗೆ ಜೈದಾರೆ ಈ ಎಡ್ಡ ಮನಸ್ಸಿಗೆ ದೇವರನ್ನ ಖಂಡಿತವಾದ್ಲ ಆಶೀರ್ವಾದ ಅಪ್ಪನು ಕುಡಿಂಚಿನ ಅಂದ್ಕೇಂದ ನಮ್ಮ ಇತ್ತೆ ಇನಿ ಪೋಪ ಯಾಕಂದ್ರೆ
ಆರು ಪಲ್ಲಕನೆ ನಮ್ಮ ಪಿರೌಂಡ್ ಏತು ಜನ ನಮ್ಮ ಫ್ರೆಂಡ್ಸ್ ಉಳ್ಳೇರು ನಮ್ಮ ಮಕ್ಕಳು ಏರು ಇತ್ತಂದಲ್ಲ ಉಂಟೊಂಜಿ ಆಟೋ ಕ್ಲಿನಿಕ್ದ ಪುದರ್ ಪಂಡಿಂದ ದೀಕ್ಷಿತ್ ನೋಡಿ ಪುದರ್ ಪಂಡಿಂದ ನಮ್ಮ ಇಡಗೊಂಜಿ ಏಜೆಂಟ್ ಮಲ್ತು ಕೊರ್ಲೆಕ್ಕ ಅಕ್ಕಲ ಬೊಕ್ಕರಿಯ ಪಂಪೇರಿ ಅಂತ ಅದು ಮಾತಿರ್ಲ ಈ ನಮ್ಮ ಈ ಸಂಸ್ಥೆಗೆ ಸಹಾಯ ಮಲ್ಪಡು ಎಡ್ಡೆ ಮನಸ್ಸಿಗೆ ಸಹಾಯ ಮಲ್ತಿರಂದಾಂಡ ಅವು ಯಾಪಲ ಎಡ್ಡೆ ಪೋಡೆಗಳ ಪೋಪುಜಿ ಪಂಪುನ ಪಾತ್ರ ಪಂಪ ಮಾತಿರ್ಲ ಖುಷಿ ಕೆಪ್ಪುಗ ಈ ಪೊರ್ತುಗು ನಮ್ಮ ನಿಜವಾದ ಜನ ಸೇರ್ರಜ್ಜಿ ಬತ್ತರಜ್ಜಿ ಮಾಡಿ ಬಣದಲ್ಲಿ ನಮ್ಮ ಸೇರ್ದ ಅಂಡ್ ನಮಗೆ ದಾಳ ತೊಂದರೆಜ್ಜಿ ಪಂಪುನ ನಮ್ಮ ಧೈರ್ಯವಿಲ್ಲ ಅಂಡ ನಮ್ಮ ಸರ್ಕಾರ ಎಂತಿನ ಒಂದು ತೀರ್ಮಾನದ ತೊಂದರೆ ಐಕ್ ವಿರುದ್ಧವಾದ ಏರ್ಲ ಪೋಯರಬಲ್ಲಿ ನಮ್ಮ ಜಾಗೃತಿ ನಮ್ಮ ಮಲ್ತಿದೆ ನಮ್ಮ ದುಂಬುದ ನಮ್ಮ ಎಂತ ಖುಷಿ ತಿತ್ತನ ಆ ಖುಷಿತ ದಿನ ಬರಡೆ ಪಡೆದು ನಮ್ಮ ದೇವರ ನಟ್ಟೊಂದು ಇಂಥ ಈ ಕಾರ್ಯಕ್ರಮದ ದಾಳ ಪಾತ್ರ ಬಂದ ಯಾನು ಈತೆ ಬೇಕು ದಯಗಂದ ಒಂದು ಸಂಸ್ಥೆ ಮಲ್ಲ ಕಟ್ಟುನ ಮಲ್ಲತ್ತಿಗೆ ಐನು ಒರಿಪುರ ಮಲ್ಲಗೆ ನೆಟ್ಟು ಪಿನಕ್ಲು ಬೇಲೆ ಮಲ್ಪುನಕ್ಲಿಗಳ ಒಂದೇ ಮನಸ್ಸನ್ನು ದೇವರು ಕೊಡ್ದು ಈ ಸಂಸ್ಥೆ ಎಡ್ಡ ರೀತಿ ಬೆಳಗಡೆ ಪಡೆದು ಯಾನ್ ನಮ್ಮಿರಂಚಿನ ಸ್ವಾಮಿ ಕೊರಗಜ್ಜ ನಮ್ಮದು ಯಾನ್ ರೆಡ್ಡು ಪಾತ್ರ ನಮಗಿಪ್ಪೋದು ಅದು ಡೈಲಾಗ್ ಮಾತಿರಕ್ಕೆ ಗೊತ್ತುಂಟು ದೇಹಗೊಂಡ ಡೈಲಾಗ್ ಯಾನ್ ಪಂಡ್ರ ಪೋಪಿ ಇತ್ತ ಡೈಲಾಗ್ ಕೊಂಡ ಯೂಟ್ಯೂಬ್ ಮಾತಿರಲ್ಲ ತೂಪುನ ಅವನೇ ನೀರಿಗೆ ಬಂತ ಅರೆ ದಲ್ಲಕ್ಕ ಒಂದು ಯೂಟ್ಯೂಬ್ ಬಂತ ಭಾರಿ ಒಂದು ಖುಷಿ ಐತಿ ಹೇಳಿಕೆ ಜಲಿ డైలాగ్ ఇంట్లో ఇచ్చిన పంట ఎంకలు పండుగ అవును బాయి ముచ్చోడున్నాడ ఇప్పుడు జోకులు ఉంటుందని పండుగ అంచాది ఇంక డైలాగ్ పొరడుంది నేనైతే ఆయన ఏపలు పంపాను ఇదే డైలాగ్ను ఆయన ఫోరం వాళ్ళకి ఏమన్నాక కొన్ని బాగా నన్ను పెరిగిపోతుంది బతుది పనుపుడు అంకల్ అంకల్ దాదు మళ్ళీ దాదు అంకల్ ఆయన దాదు దాది జోకులు వైపులు బండి భారీ ఖుషి జోకులు నమ్మడ పంప అప్పటి ఇంట్లో కాపుడు ఎందుకు పంచిన డైలాగ్ తప్పుండు ఏది ఖుషి కొరపుడా మాతే ఉన్నారు బేజారు అంచాది నిన్న డైలాగ్ ఎంపీ ఎత్తున్నా ఇట్లా యూట్యూబ్ పుడుతూనే అయితే ఖుషి పడేది లేకుండా నమ్మ ముందు ఉంటుంది డైలాగ్ పంపడం సరియత్ అంచాది సారీ ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರ್, ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ, ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಅಧ್ಯಕ್ಷರು ಶ್ರೀ ಕೆಟಿ ಸುವರ್ಣ, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಹಿಂದೂ ಯುವ ಸೇನಾ ಅಧ್ಯಕ್ಷರು ಶ್ರೀ ಯಶೋಧರ್ ಚೌಟ ಹೊಸ ಸಂಸ್ಥೆಗೆ ಶುಭ ಹಾರೈಸಿದರು. ಬರೀ ಸಂತೋಷದ ದಿನ ಎನ್ನ ಆತ್ಮೀಯ ಮಿತ್ರ ಎನ್ನೊಟ್ಟಿಗೆ ಪ್ರತಿಯೊಂದಿಗೂ ಎನ್ನ ಬರಿಸ ಒಂದು ನೆತ್ತಿನಲ್ಪ ಎನ್ನೊಟ್ಟಿಗೆ ಸಹಕಾರ ಕೊರ್ಕೊಂಡು ಆತ್ಮೀಯ ಮಿತ್ರ ದೀಕ್ಷಿತಿನಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರೆ ಬಂದಾಗ ಬಾರಿ ಸಂತೋಷ ಆಪನು ಹೋಗಂಡ ಇನಿ ಕೋಡಿರು ಈ ಕೊರೋನಾದ ಈ ಮಹಾಮಾರಿದ ಸಂದರ್ಭಡ್ಲ ವ್ಯಾಪಾರ ಮಾತ್ರ ಬಾರಿ ಕಷ್ಟದ ದಿನತ್ತು ಆಂಡಲ ಆ ಒಂದು ಧೈರ್ಯದ ಒಂದು ಈ ಸಮಾಜದ ವ್ಯಾಪಾರ ಮಾಡಿದ ಒಂದು ಉದ್ಯಮಿ ವ್ಯಾಪಾರ ಒಂದು ಆ ಇಚ್ಛಾಶಕ್ತಿ ಒಟ್ಟಿಗೆ ಇನಿ ಇಟ್ಟು ಮಲ್ಲ ಒಂದು ಕಾರ್ಯ ಕೈಪಾಡ್ತೀನಿ ಆತ್ಮೀಯ ದೀಕ್ಷಿತರಿಗೆ ಅಥವಾ ಮುಖಾಂಬಿಕೆ ಅನುಗ್ರಹದ ಹತ್ರ ಉನ್ನತ ಮಟ್ಟಕ್ಕೆ ಹೇಳಿದ್ರೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮಲ್ಲ ಉದ್ಯಮಿ ವ್ಯಾಪಾರ ಅವಕಾಶ ಅವರಿಗೆ ತಿಕ್ಕಾಡಿ ಆ ದೇವರನ್ನ ಈ ಉದ್ಯಮ ಯಶಸ್ವಿಯಾದ ನಡಪವನ ಶಕ್ತಿನ ಕೊರಡು ಅದೊಟ್ಟಿಗೆ ಇನಿ ಕೊರೋನಾ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಬೇಲೆ ಕೊಡುವಂತ ಅವಕಾಶ ಅವರಿಗೆ ತೆಗೆದು 4 ಜನಕ್ಕೆ ಕಡಿಮೆ ಪಡೆದ 5 ಜನ ಬೇರೆ ಕೂಡ ಮಂಚಿನ 5 ಜನ ಯುವಕರಿಗೆ ಕೆಲಸ ಕೊಡುವಂತ ಮನಸ್ಸರಿಗೆ ಬೈದಿದೆ ಆ ಮನಸ್ಸಿಗೆ ಎಡ್ಡ ಮನಸ್ಸಿಗೋಸ್ಕರ ಅವರಿಗೆ ಆ ದೇವರು ಅವರಿಗೆ ಆಯುರಾರಿಗೆ ಐಶ್ವರ್ಯದೊಟ್ಟಿಗೆ ಅರ್ನ ಅವ್ರ ಬೇಕರಿಪ ಕಲ್ಪಾಡಿ ಉದ್ಯೋಗ ಇರ್ತಿನಲ್ಲ ಐತೊಟ್ಟಿಗೆ ಉದ್ಯಮಿ ಅವರ ಛಲ ಅವ್ರನ್ನ ಬರಿಸ ಏಪಲ ಉಂಟು ಐತೊಟ್ಟಿಗೆ ಅವರಿಗೆ ಸಂಪೂರ್ಣವಾದ ಸಹಕಾರ ಮಾತ್ರ ಈ ಭಾಗದ ಯುವಕರಿಗೆ ಕೊಡ್ತಾ ಐತೊಟ್ಟಿಗೆ ಆ ಆಟೋ ಕ್ಲಿನಿಕ್ಗೆ ಎಂಜಿನ ಮಾತ್ರ ವ್ಯವಸ್ಥೆ ಏನು ಇಡೀ ಮಾರ್ಕೆಟಿಂಗ್ ಮಲ್ಪನ ವ್ಯವಸ್ಥೆ ನಾವು ಮಾತೆಲ್ಲ ಸೇರಿದ ಬೆರಿಬಿಟ್ಟು ಅನ್ನಂದ ಅವ್ರ ಯಶಸ್ವಿ ಉದ್ಯಮಿ ಆಪನೆಗೆ ದಾಲ ಸಂತೋಷಿ ಈತು ಜನ ಬೈದಿನ ಮಾತ್ರ ಬಿನ್ನರ್ನಕಲ್ಲ ಅಕಲಕಲ ಪಿರಾವುದು ಎಂಜಿನ ಕಾಂಟ್ಯಾಕ್ಟ್ ಉಂಡ ಅವು ಮಾತ್ರ ಅಕಲಕಲು ದೀಕ್ಷಿತನ ಪುದರ ಪಂಡದ ಈ ಜಾಗ ವ್ಯವಹಾರ ಕಡಪಿಡಿದ ತುಂಬ ದಿನಗಳಿಗೆ ಮಲ್ಲ ಉದ್ಯಮ ವ್ಯಾಪಾರ ಬಂದ್ರೆ ಇದಲ್ಲ ಸಂಶಯ ಐತಿ ಅಂತ ಇಂಥ ದಿನ ಶುರುವಾಯಿನ ಈ ಒಂದು ಆಟೋ ಕ್ಲಿನಿಕ್ ಬೊಕ್ಕ ಆಟೋ ರ್ಯಾಪಿಕ್ಸ್ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆವಡ ಬಂದ ದೇವರ ಪ್ರಾರ್ಥನೆ ಅಂತ ಒಂದು ಅವಕಾಶ ಹೊಂದಿಸೋ ರೆಡ್ಡ ಪಾತ್ರ ಅಂತ ಜೈಗಿನಿ ಇನಿ ಮಂಗಳೂರದ ಉಳ್ಳಾಲದ ಕಾಪಿ ಕಾಡಿದ ಹೊಸದಾದ ಉದ್ಘಾಟನಾ ಪಂಚನ ಆಟೋ ಕ್ಲಿನಿಕ್ ಮಾತರಿಗೆ ಅತ್ಯವಶ್ಯಕವಾದ ಅಂಚಿನ ಒಂದು ಕೇಂದ್ರ ಜವನಿ
ಒಂಜಿ ನಿಷ್ಠೆಡು ಶ್ರದ್ಧೆಡು ಹೂವನ್ನ ಮಂತನ ಕೆಲಸನ ಪೂರ್ತಿ ಮನ್ಪಂಚಿನ ಜವನಿ ನಮ್ಮ ಮಾತೆಗೆ ತುಂಬುರದ ಸಹಕಾರ ಅಂತಂದು 6 ಮಂತಿನ ಜಿಲ್ಲೆ ಪ್ರಾಯ ಮಂತ್ರಂಚಿನ ಆ ಉದ್ಯಮಿ ನಾನಾತು ಉತ್ತರವಾದ ಅಭಿವೃದ್ಧಿ ಅವರು ದೇವರನ ಆಶೀರ್ವಾದ ಉಂಡು, ಗುರು ಹಿರಿಯರ ಆಶೀರ್ವಾದ ಉಂಡು, ನಮ್ಮಲ ಆಶೀರ್ವಾದ ಉಂಡು. ನಮ್ಮ ಈತೆ ಪಂಪಣಿ ಸಮಾಜಕ್ಕೂ ನಮ್ಮ ಇಂಚಿನ ಕೊರ್ತಂದು ಇನ್ನು ಮಾತೆಲ್ಲ ಕೇಳು. ಸಮಾಜ ಎಂಕೆಂಚಿನ ಕೊಡ್ತಂದು ಕೇಳು. ಸಮಾಜ ಎಂಕೆಂಚಿನ ಕೊಡ್ತಂದು ನಮ್ಮ ಲೆಕ್ಕಾಚಾರ ಪಾಡ್ಯಾರ ಬಲ್ಲಿ ನಮ್ಮ ಸಮಾಜಕ್ಕೂ ದಾದ ಕೊಡ್ತಂದು ಲೆಕ್ಕಾಚಾರ ಪಾಡು ಅಂಚಿನ ಸಮಾಜರು ಎಂತ ಬೇಲೆ ಮಂತದು, ಸಮಾಜರು ಇರು ಗುರುತಿಸುವಂಚಿನ ಬೇಲೆ ಮಂತದು. ಈ ಉದ್ಯಮ ನಾನಾತು ಉತ್ತರೋತ್ತರ ಅಭಿವೃದ್ಧಿ ಅವರು ದೇವರದು ಪ್ರಾರ್ಥನೆ. ನಲಪುಂಚಿನ ಈ ಒಂದು ಸಂಸ್ಥೆ ಉತ್ತರೋತ್ತರ ಬೆಳಗಾಡು ನಮ್ಮ ಜಗತ್ತಿಗೆ ತುಳುನು ಕೊನೋದು ಪಸರಿಸಿನಂಚಿನ ಅದರಿಂದನೇ ಓಪನ್ ಮಲ್ತಿ ಬಕ್ಕ ಮೇಟಿತ್ತಿನ ಹೆಂಚಿನೆತ್ತಿ ನೆಲಪೋಡ ಇಲ್ಲಿ ಬಾರಿ ಪೊರ್ಲು ನಡಪವೇರು ಇನ್ನು ಮಾತ ವೇದಿಕೆ ಇತ್ತಿನಕ್ಕೆ ಮಾತನ್ನ ಆಶೀರ್ವಾದಡು ಬಕ್ಕ ಈ ಭಾಗಡು ನಮ್ಮ ಎಡ್ಡೆ ರೀತಿಯ ಚಟುವಟಿಕೆ ಮಲ್ತೊಂದು ಸಾಮಾಜಿಕವಾದ ಎಡ್ಡೆ ರೀತಿ ಕೆಲಸ ಮಾಡ್ಕೊಂಡು ನಂಚಿನ ದೀಕ್ಷಿತನ ನೇತೃತ್ವದ ಈ ಒಂದು ಸಂಸ್ಥೆ ಮನಾರ್ಥ ಭಾಗಗಳ ಆಪುನಕ್ಕೆ ದೇವರ ಆಶೀರ್ವಾದ ಮಲ್ಪಾಡು, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ನಿರಂತರ ಈ ಒಂದು ಸಂಸ್ಥೆಗೆ ಉಟ್ಪಾಡು ಬೆಳಗಾದ ನೇತಾಪನಂಚಿನ ವ್ಯವಹಾರ ಅತ್ಯಂತ ಯಶಸ್ವಿಯಾದ ಅವಾರ್ಡ್ ಐನ ಮುಖಾಂತರ ಸಮಾಜ ಸೇವೆ ಹೆಂಚಿನ ಮಲ್ತೊಂದುಲ್ಲೇರ ಐಕ್ ಪೂರಕವಾದ ವಾತಾವರಣ ಈ ಒಂದು ಸಂಸ್ಥೆದ ಮುಖಾಂತರ ಅವಾರ್ಡ್ ಹೊಂದಿಸು ಈ ಸಂದರ್ಭದ ಶುಭ ಹಾರೈಸಲು ನನ್ನ ಪಾತ್ರ ಜೈ ಈ ಕಾಪಿಗಾಡು ತೊಕ್ಕೊಳ್ಳೋಡು ಅಟೋಕೆ ಪಂಪನ ಒಂಜಿ ಸಂಸ್ಥೆನ ಇನಿ ದೀಕ್ಷಿದ್ದರೆ ಓಪನ್ ಮಾಡ್ತದೆ ತುಂಬು ಒಂಜಿ ನಿನ್ನ ಮಲ್ಲ ಸಂಸ್ಥೆವಾದ ಬಲಪಾಡು ದೇವರ ಆರೆಗೆ ಎಡ್ಡೆ ರೀತಿಯ ಸೋಮಣತೆ ಅಂಚನೆ ಮಾತ ಪರಿವಾರ ದೇವರ ಎಡ್ಡೆ ಮಲ್ಪಾಡು ಈ ಇಂಚಿನ ಸಂಸ್ಥೆ ಇಡೀ ಮಲ್ಲ ರೀತಿಯ ಬರೆಯೋಡು ಬಂದು ದೇವರ ಪ್ರಾರ್ಥನೆ. ಬಹುಶಃ ವಿಶೇಷವಾದ ಪಾತ್ರನ ಮಾತ್ರ ಅರವಿಂದನೆ ಪಂಡರೆ ಖಂಡಿತ ಬಂದಿದೆ ಅಂಕಲ ಮಾತ್ರನ ಪರ್ವದ ಅರವಿಂದನೆ ಪಾತ್ರಗಳು ಬಂದೆ ಕಡೆಗೆ ಪನ್ನೆ ಉಲ್ಟ ಪಂಡ ದಾದಲ ಪಡೆ ತುಳುನಾಡ ರತ್ನದ ಅಂಚಿನ ಮಾಣಿಕ್ಯವಾಯಿನಂಚಿನ ಅರವಿಂದನ ಕೈಟಿ ಒಂದು ಶೋರೂಮ್ ನಮ್ಮ ಆಟೋ ಶೋರೂಮ್ ಉದ್ಘಾಟನೆ ಅಂಡ ಬಹುಶಃ ದೀಕ್ಷಿತ್ನ ಬಗ್ಗೆ ಹೆಚ್ಚ ಪನ್ನಡಲ್ಲೇಜಿ ನಮಗೆ ಗೊತ್ತುಪ್ಪು ಇಂಚಿಪ್ಪ ಕರಿನ 3 ತಿಂಗಳು ಕೊರೋನಾ ವಾರಿಯರ್ಸ್ ಅದು ಸಾಯಿ ಪರಿವಾರ ತಂಡ ಪ್ರವೀಣನೇ ಅಂಚನೆ ಪುರುಷೋತ್ತಮನ ನೇತೃತ್ವದ ನಡೆತಿನಂಚಿನ ಅವನ ಅನ್ನದಾನದ ಸೇವೆಗೆ ನಿರಂತರವಾದ ರಾತ್ರಿ ಪಗಿಲಿ ఆయన ಸೇವೆ ಗೊತ್ತಾಗ್ತದೆ. ದೀಕ್ಷಿತ್ ಬೊಕ್ಕ ఆయన ತಂಡ ಒಟ್ಟುಗೊಪ್ಪನಂಚಿನ ಸ್ನೇಹಿತರು ಮಾತ್ರ ಸೇರಿದ ಎಂಕ್ಲೆ ಗೊತ್ತುಂಡು ಎಂಕ್ಲೆ ಎದ್ದೋ ಸಲ ತಲಪಾಡಿ ಗಡಿಡ್ದಾದ ಉಪ್ಪತ್ತಿನ ಉವೆ ಆನಗ ಪ್ರವೀಣನ್ನೇ ಪುರುಷನ್ನೇ ದೀಕ್ಷಿತ್ ಮುಜೇ ಪುದರ ಟೈಮಡು ಓಲು ಸೇವೆ ಅವರನ್ನು ನಡ್ತಂದು ಐತೊಟ್ಟಿಗೆ ಇಡೀ ತಂಡ ಬಾರಿ ಪೊರ್ಲದ ಸೇವೆ ಮಾಡಿದನು. ಆಯ್ತ ಸೇವೆದ ಪ್ರತಿಫಲನದಾನ ಈ ಒಂದು ಕೊರೋನಾದ ಸಂದಿಗ್ಧ ಪರಿಸ್ಥಿತಿಗೆ ಆಗಲಿ ಹೊಸ ಉದ್ಯಮಗಳು ಕೈಪಾಡಿದರು. ಅಂಚಿನ ಸಂದರ್ಭದಲ್ಲಿ ಕಡೆ ಪ್ರವೀಣನ್ನೇ ಪನ್ನಾಗ ಪೊಣ್ಣು ಪೋದು ಪೊಂಜವಾದ ಮದಿಮಾಲವನಿಗೆ ಏತು ಪೊರ್ಲಾಪಲ್ಲ ಅಂಚೆ ಆ ಟೈಪದ ಕಾರಿಡ ಬತ್ತಿಂಗಲ್ಲ ಅಲ್ಲನಿ ಪೊರ್ಲ ಕಂಠದ ಮದಿಮಲ್ಲಾದ ಪೋನಾಗ ಆಯ್ತು ಕುಲ್ಲೊಂದು ಪೋಪಿನ ಸ್ಟೇಟಸ್ ಸ್ಟ್ಯಾಂಡರ್ಡ್ ಇನ್ನೊಂದು ವ್ಯಕ್ತಿಗತವಾದ ಏತು ಮುಂದುವರಿನಲ್ಲ ಅವನಿ ಪೊರ್ಲ ಕಂಠದ ಕಾರಿಡ ಪೋನಾಗ ತಿರುಗುದು ತೂಪೇರು ಎನ್ನ ಕಾರುಗಳ ಡಿಸೈನ್ ಬೋರ್ಡ್ ಎನ್ನ ಕಾರುಗಳ ಸ್ಟಿಕ್ಕರ್ಸ್ ಬೋರ್ಡ್ ಅಂಚಿನ ನೂತನವಾಯಿನ ಡಿಫ್ರೆಂಟ್ ಆಯ್ನಂಚಿನ ಚಾನ್ನೆ ಬೊಕ್ಕ ಮಾತ್ರ ಬೋರ್ಡ್ ಆಯ್ನಂಚಿನ ವ್ಯಕ್ತಿತ್ವ ನಮ್ಮ ದೀಕ್ಷಿತ್ ಬೊಕ್ಕ ಅರಿಮೆರಡುಂಡು ಅಕ್ಲಿನ ಈ ಶೋರೂಮ್ ಆಯ್ನಾತ್ ಈ ಮುಟ್ಟ ಪರಿಸರದ ಜನಗಳಿಗೆ ಅತ್ತಂದು ಅರಿವಂದನೆ ಪನ್ನಕನೆ ಮಾತಿರೆಗಳ ಒಂದು ಸ್ಫೂರ್ತಿಯಾದ ಪಡಿ ಎಡ್ಡೆ ಸೇವೆ ಕೊರ್ದು ಅಕ್ಲನ ಉದ್ಯಮ ಉತ್ತರೋತ್ತರ ಅಭಿವೃದ್ಧಿ ಅವಡೆ ಸರ್ವಧರ್ಮದ ದೈವ ದೇವರನ್ನ ಅಕ್ಲಿಗೆ ಸಗಾಯ ಒಪ್ಪಡು ಬೆರು ಸಗಾಯ ಇಟ್ಟುಂಡು ಅಕ್ಲನ ಒಟ್ಟುಪುನಕ್ಲೆಗಳ ಮಾತಿರೆಗಳ ಎಡ್ಡಾವಡು ಅರ್ನ ಬಿಸಿ ಶೆಡ್ಯೂಲ್ ಎಲ್ಲ ಬಂದು ಪೊರ್ಲ ಕಂಠದ 4 ಪಾತ್ರ ನಂಚಿನ ಎಂಗೇನ ಅರವಿಂದ್ ಬೋಳಾರ್ಲೆಗೆ ಅಂಚನೆ ವೇದಿಕೆ ಎಡಿತಿನ ಮಾತ್ರ ಎನ್ನ ಮಲ್ಲಣ್ಣನಕ್ಲು ಮಾತ್ರ ಅಕ್ಲಿಗೆ ಮಾತ್ರ ಎಂಗ್ಲ ಕಿನ್ಯ ಅಂಚಿನ ಸಂದರ್ಭದ ಬೇತೆ ಕ್ಷೇತ್ರದ ಮುಲ್ಪ ಅಣ್ಣನಕ್ಲು ಬೈದರು ಅಕ್ಕನಕ್ಲು ಎಲ್ಲದಕ್ಲು ಬೈದರು ಅಕ್ಲೆ ಮಾತಿರೆಗಳ ಎಡ್ಡಾವಡು ಪನ್ನೊಂದು ಪಾತ್ರ ಅಗತ್ತಲೊಂದುಲ್ಲ ಸರ್ವೇ ಜನ ಸುಖಿನೋ ಭವಂತು. ಹಿಂದೂ ಯುವಸೇನಾ ಗೌರವ ಅಧ್ಯಕ್ಷರು ಶ್ರೀ ಭಾಸ್ಕರ್ ಚಂದ್ರ ಶೆಟ್ಟಿ, ತೋಕೋಡು ವೀರಮಾರ್ತಿ ವ್ಯಾಯಾಮ ಶಾಲೆದ ಶಿಕ್ಷಕರು ಶ್ರೀ ಬಿಠಲ್ ಶ್ರೀಯಾನ್, ಅಧ್ಯಕ್ಷರು ಶ್ರೀ ಸುರೇಂದ್ರ ಶೆಟ್ಟಿ ಮಂಚಿರ, ಉದ್ಯಮಿ ಶ್ರೀ ಜನಾರ್ದನ್ ಅರ್ಕುಳ, ರಿಷಿ ಹಾರ್ಡ್ವೇರ್ದ ಮಾಲಕರು ಶ್ರೀ ಸತೀಶ್ ಕರ್ಕೇರ, ಪರಿಸರವಾದಿ ಶ್ರೀ ಮಾಧವ್ ಉಳ್ಳಾಲ್, ಸಾಯಿ ಪರಿವಾರದ ಶ್ರೀ ಪುರುಷೋತ್ತಮ್ ಕಲ್ಲಾಪು, ಬೇತೆ ಸಂಘ ಸಂಸ್ಥೆದ ಪ್ರಮುಖರು ಸರ್ವಶ್ರೀ ಜಿತೇಶ್ ಗಟ್ಟೆ ಪಿಲಾರ್, ಪ್ರದೀಪ್ ಶ್ರೀಯಾನ್, ಗಣೇಶ್ ಶಿಲ್ಪಿ, ವಿಕಾಸ್ ಕುಂಪಲ, ಕಿಶೋರ್ ಡಿಕೆ ಕುಂಪಲ, ಭರತ್ ತಲಪಾಡಿ, ಪ್ರಶಾಂತ್ ಕಾಪಿಕಾಡ್, ಸತೀಶ್ ಭಟ್ನಗರ, ಶ್ರೀಕಾಂತ್ ಗಟ್ಟಿ ಉಳ್ಳಾಲಬೈಲ್, ಗೌತಮ್ ಆಚಾರ್ಯ, ಲಾರ್ಡ್ ಬೇಕರ್ಸ್, ಸಂಪತ್ ಧರ್ಮನಗರ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.
ಶ್ರೀ ಪ್ರವೀಣ್ ಎಸ್ ಕುಂಪಲ ಸಭೆಸ್ದಾರಿಕೆ ಮಲ್ತೆರು. ಒಬ್ಬರ ಪಸರಿಸಿದಲ್ಲ ನಮ್ಮ ಉದ್ಯಮ ಕ್ಷೇತ್ರ ನಮ್ಮ ಗವರ್ನರ್ ಮುನ್ಕೊಂಡು ಪನ್ಪುನ ನೆಲೆಟ್ ಭವಿಷ್ಯಡ್ ಎಡ್ಡ ಪನ್ಪುನ ನೆಲೆಟಿನಿ ಏಜಿ ಚಿನ್ನ ಉದ್ಯಮನ ಆರಂಭ ಅಂತಾರೆ ಸಂಸ್ಥೆನ ಆರಂಭ ಅಂತಾರೆ ಆಟೋ ಕ್ಲಿನಿಕ್ ನಮ್ಮ ಮದಿಮಾಲು ಅದು ಮದಿಮಾಲಿಗೆ ಒಂಜಿ ಮದಿಮೆದ ಸಂದರ್ಭದಲ್ಲಿ ಹೊಸ ದೇಶದ ಒಂಜಿ ಅಲಂಕಾರ ಮಾಡ್ಬೇಕು ಬ್ಯೂಟಿ ಪಾರ್ಲರ್ ನೆಟ್ ಮೋನೆ ಪೂರ ಅಲಂಕಾರ ಅಂಚನೆ ಒಂದು ಕಾರು ಶೋರೂಮ್ ಬೆತ್ತಿನ ಇರ್ಬೇಕು ಐದು ಬೇತೆ ಬೇತೆ ನಿಮ್ಮೆದ ಅಲಂಕಾರ ಹೊಡೆದ ಇಂಚಿನ ಇಂಟೀರಿಯರ್ ಕಾರ್ ಮಾಡಿಫಿಕೇಶನ್ ಇಂಟೀರಿಯರ್ ಅಂಚನೆ ಆಟೋ ವಾಶ್ ಇಂಚಿತಿ ಕಲ್ತನ ಮಾತ್ರ ಆ ಕಾರ್ಲ ಪೊರ್ಲ ಗಂಟೆ ಸಾಧ್ಯಗೆ ಇನ್ನೆಲೆಟ್ ಇನ್ನು ದೀಕ್ಷಿತ್ ಪಕ್ಕ ಅರುಣ್ ಮುಕ್ಲ ಮಾಲಕತ್ತೋಡು ಆರಂಭ ಆಪುಲಚನ ಆಟೋ ಕ್ಲಿನಿಕ್ ಪಕ್ಕ ಆಟೋ ಬ್ಯಾಟಿಕ್ಸ್ ಸಂಸ್ಥೆದ ಒಂಜಿ ಶುಭಾರಂಭ ಇನ್ನು ತದಿನ ನಡಪರುಂಡು. ಮಾಲಕಿರು ದೀಕ್ಷಿತ್ ಅರುಣ್ ಮುತಾಲ್ ಕೆಡ್ತೊಂದು ತಂಕ್ಲ ಸಂಸ್ಥೆಗೆ ಗ್ರಾಹಕ ಬಂಧುಗಳ ಸಹಕಾರ ಕೇಂದ್ರರು ಅವರದು ಬೊಕ್ಕ ಸಂಸ್ಥೆದ ವಟಾರದ ಎದುರುಡು ದೈನ್ ನಡಿಯರು. ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಉಳ್ಳಾಲ ಕೇಂದ್ರ ಕಚೇರಿ ಜಾಗೃತ ಸದನ ಉಳ್ಳಾಲ ಕೋಟೆಕಾರ್ ಶಾಖೆಯು ಇದೀಗ ಕೊಲ್ಯ ಕಣ್ಣೀರ್ತೋಟ ತಿರುಗುವಲ್ಲಿಯ ಸೋಮನಾಥ ಕಾಂಪ್ಲೆಕ್ಸ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಸಹಕಾರಿ ಸೇವೆಯಲ್ಲಿ ಯಶಸ್ವಿ 37ನೇ ವರ್ಷ. ಠೇವಣಾತಿಗಳಿಗೆ ಆಕರ್ಷಕ ಬಡ್ಡಿ, ಕಡಿಮೆ ಬಡ್ಡಿ ದರದಲ್ಲಿ ಸ್ಥಿರಾಸ್ತಿ ಅಡಮಾನ ಸಾಲ, ವೈಯಕ್ತಿಕ ಜಾಮೀನು ಸಾಲ ಸೌಲಭ್ಯಗಳು, ಚಿನ್ನಾಭರಣಗಳಿಗೆ ಕಡಿಮೆ ಬಡ್ಡಿ ದರ, ಕ್ಷಿಪ್ರ ಸಾಲಗಳ ವಿತರಣೆ, ಗ್ರಾಹಕರ ಅನುಕೂಲಕ್ಕಾಗಿ ಸಂಧ್ಯಾ ಬ್ಯಾಂಕಿಂಗ್ ಸೇವೆ, ಇ ಸ್ಟ್ಯಾಂಪಿಂಗ್ ಸೇವೆಗಳು, ಕೇಂದ್ರ ಕಚೇರಿಯಲ್ಲಿ ಸೇಫ್ ಡಿಪಾಸಿಟ್ ಲಾಕರ್, ಪಡಿತರ ಸೇವಾ ವ್ಯವಸ್ಥೆಗಳು. ಉಳ್ಳಾಲ ಕೇಂದ್ರ ಕಚೇರಿ ಸಹಿತ 300 ಅಳೆಕಳ, ಅಬ್ಬಕನಗರ, ಮಂಚನಾಡಿ, ತಲಪಾಡಿ, ಕುಂಪಲ, ಮಾಸ್ತಿಕಟ್ಟೆ, ಕೊಲ್ಲೆ ಸೇರಿ ಒಟ್ಟು 9 ಶಾಖೆಗಳಲ್ಲಿ ಗ್ರಾಹಕರಿಗೆ ವಿಶ್ವಾಸಾರ್ಹ ಅನುಕೂಲ ಸೇವೆಗಳು. ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಉಳ್ಳಾಲ. ಸಂತ ಜೋಸೆಫರ ಜಾಯನ್ ಶಾಲೆ ಕೊಲ್ಯ. ಶಿಕ್ಷಣ ಸೇವೆಯಲ್ಲಿ 25 ವರ್ಷಗಳ ಸುದೀರ್ಘ ಅನುಭವ, ಅತ್ಯುತ್ತಮ ಆಡಳಿತ ವ್ಯವಸ್ಥೆ, ಪರಿಣಿತ ಶಿಕ್ಷಕ ವೃಂದ, ವಿಶಾಲ ತರಗತಿ ಕೊಠಡಿಗಳು, ಕಂಪ್ಯೂಟರ್ ತರಬೇತಿ, ಆಟದ ಮೈದಾನ, ಕರಾಟೆ, ಯೋಗ, ಸಂಗೀತ, ನೃತ್ಯ ತರಬೇತಿಗಳು, ಪಾಠದೊಂದಿಗೆ ಪಠ್ಯೇತರ ತರಬೇತಿ, ಮಕ್ಕಳ ಪ್ರತಿಭಾ ವಿಕಾಸಕ್ಕೆ ಅತ್ಯುತ್ತಮ ಅವಕಾಶ, ಹಿಪ್ಪೋ ಕ್ಯಾಂಪಸ್ ಆಧಾರಿತ ಶಿಕ್ಷಣ, ಮಾಡಿಕಲಿ ಕಲಿಕಾ ವಿಧಾನ, ಸ್ಪ್ರಿಂಗ್ ಬೋರ್ಡ್ ಇತ್ಯಾದಿ ಸೌಲಭ್ಯಗಳು. ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ರಿಂದ 10ನೇ ತರಗತಿಯವರೆಗೆ ದಾಖಲಾತಿ ಆರಂಭಗೊಂಡಿದೆ. ಇರ್ಫಾನ್ ಜೀಸಸ್ ಜಾಯ್ಲನ್ ಶಾಲೆ ಬೋಳಾರ ಮಂಗಳೂರು, ಸಂತ ಜೋಸೆಫರ ಜಾಯ್ಲನ್ ಶಾಲೆ ಕೊಲ್ಯ. ಮೊಬೈಲ್ 7349768718 9480065707. ಸ್ಥಳಾಂತರಗೊಂಡಿದೆ ಶ್ರೀ ಕೊಂಡಾನ ಫ್ಯಾನ್ಸಿ ಮತ್ತು ಲೇಡಿ ಲುಕ್ ಬ್ಯೂಟಿ ಪಾರ್ಲರ್. ಬೀರಿ ಮ್ಯಾರೇಜ್ ಮಾಲ್ನ ಎದುರುಗಡೆಯ ಕಿಣಿಸ್ ಬಿಲ್ಡಿಂಗ್ನಿಂದ ಕೋಟೆಕಾರ್ ವ್ಯವಸಾಯ ಬ್ಯಾಂಕ್ ಎದುರುಗಡೆಯ ಕಾರ್ತಿಕ್ ಹೋಟೆಲ್ನ ಹತ್ತಿರದ ಬೀರಿಯ ಶ್ರೀ ಲಕ್ಷ್ಮೀ ರಮಣ ಕಾಂಪ್ಲೆಕ್ಸ್ಗೆ ಸ್ಥಳಾಂತರಗೊಂಡಿದೆ. ಸ್ಟೇಷನರಿ, ಗಿಫ್ಟ್ ಐಟಂ, ಫುಟ್ವೇರ್ಸ್, ಟಾಯ್ಸ್, ಜೆರಾಕ್ಸ್ ಇತ್ಯಾದಿಗಳಿಗೆ ಶ್ರೀ ಕೊಂಡಾಣ ಫ್ಯಾನ್ಸಿ. ಐಬ್ರೋ, ಫೇಶಿಯಲ್ ಮತ್ತು ಬ್ಲೀಚ್, ವ್ಯಾಕ್ಸಿಂಗ್, ಹೆಡ್ ಮಸಾಜ್, ಹೇರ್ ಸ್ಪಾ, ಹೇರ್ ಕಟ್, ಸ್ಟ್ರೇಟ್ನಿಂಗ್, ಕಲರಿಂಗ್ ಇತ್ಯಾದಿ ಸೇವೆಗಳಿಗೆ ಲೇಡಿ ಲುಕ್ ಬ್ಯೂಟಿ ಪಾರ್ಲರ್. ಶ್ರೀ ಲಕ್ಷ್ಮೀ ರಮಣ ಕಾಂಪ್ಲೆಕ್ಸ್, ಬೀರಿ, ಹೋಟೆಲ್ ಕಾರ್ತಿಕ್ ಹತ್ತಿರ. ಮಾಲಕರು ಶ್ರೀಮತಿ ಪ್ರಮೀಳಾ ಸದಾಶಿವ್.
ಮೊಬೈಲ್ 6366207234. ರಾಷ್ಟ್ರೀಯ ಹೆದ್ದಾರಿ ಅಜ್ಪತ್ತಾಜೆಟ್ ಓವರ್ ಬ್ರಿಡ್ಜ್ ಕಾಪಿಕಾಡು ದಲ್ಪ ಹೆದ್ದಾರಿಡು ಉಂಡು ಮಲ್ತದಿತ್ತಿನ ಡಿವೈಡರ್ನು ಮಲ್ಲ ಮಲ್ಲ ಕಾಂಕ್ರೀಟ್ ಭೀಮುಲೆನು ಪಾಡ್ದು ಮುಚ್ಚವನ ಕಾಮಗಾರಿಲೇನು ಅಂಗಾರೆ ಕಾಂಡೆ ನಡಪಾಯರು. ಹೆದ್ದಾರಿಡು ಕಲ್ಲಾಪು ಓವರ್ ಬ್ರಿಡ್ಜ್ ದಲ್ಪ ಫ್ಲೈಓವರ್ ಓಪನ್ ಆನಗ ಕಾಪಿಕಾಡು ದಲ್ಪ ತರಾತುರಿಟ್ಟು ಹೆದ್ದಾರಿಗೆ ತಿರುವು ಕಲ್ಪಿಸಾದು ತಾದಿನು ಓಪನ್ ಮಲ್ತು ಕೊಡ್ದಿತ್ತೇರು. ಅವೆರ್ದು ಬೊಕ್ಕ ಕಲ್ಲು ಡಬ್ಬೆಲೆನು ದೀದು ತಾದಿನ ಬಂದಲ ಮಲ್ತದಿತ್ತೇರು. ಆಂಡ ಕಾಪಿಕಾಡು ಕುಂಪಲ ದಂಚಿಡ್ದು ಉಲ್ಟಾ ಸಾದಿನು ಬರ್ಪಿನಕಲು ಬೈಕ್ ದಕಲು ಹಿಂದೆಟೆ ಅಮಸರಡು ತಿರುಗುನೆ ಹಡ್ದತ್ರ ಇಂದು ಅಪಘಾತಗಳ ಕಾರಣ ಆವಂದಿತ್ತುಂಡು. ಇಂದೆನು ಗೇನಡ್ದಿದ್ದು ಈ ತೆರವನ್ನು ಪಾಸ್ ಮಲ್ಪರೆ ಆವಂದಿಲಕ ಕೈತಲ್ದ ಕಟ್ಟಡದ ಮಲ್ಲ ಭೀಮಲೇನು ಪಾಡ್ದು ಅಂಚಿಂಚಿ ಪೋಯರೆ ಆವಂದಿಲೆಕ ಅಂಗಾರೆ ಬಂದ್ ಮಲ್ಪನ ಕಾಮಗಾರಿಲೇ ನಡಪಾಯರು. ಮಲ್ಲ ಕ್ರೇನ್ ಮುಖಾಂತರ ಭೀಮಲೇನು ಪಾಡ್ಲ ಕಾಮಗಾರಿಲೇನು ಹೆದ್ದಾರಿ ಇಲಾಖೆದ ಮುತಾಲಿಕೆಡು ನಡಪಾಯರು.
ಕಂಕನಾಡಿ ಸಂಚಾರಿ ಠಾಣಾ ಪೊಲೀಸರು ಜಾಗಡಿತದು ಕಾಮಗಾರಿದ ಪೊರ್ತು ರಸ್ತೆ ಸುರಕ್ಷಿತದ ಬಗೆಟ್ ಎಚ್ಚರಿಕೆದ ಕ್ರಮಕ್ಕೆಂದು ತೊಂಡೇರು. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮದಕ ಅಂಬ್ಲಮವರು ಎಲ್ಕೆಜಿಯಿಂದ 9ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭ. ಅತ್ಯುತ್ತಮ ಪರಿಣಿತ ಶಿಕ್ಷಕ ವೃಂದ, ಕಂಪ್ಯೂಟರ್ ಶಿಕ್ಷಣ, ಶಾಲಾ ವಾಹನ ಸೌಕರ್ಯ, ವಿಶಾಲ ಮೈದಾನ, ಅತ್ಯುತ್ತಮ ಕ್ರೀಡಾ ತರಬೇತಿ, ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯ ಗುಣಮಟ್ಟದ ಶಿಕ್ಷಣ. ಸಂಪರ್ಕಿಸಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮದಕ ಅಂಬ್ಲಮಗರು. ದೂರವಾಣಿ 0824 2460 ಮೊಬೈಲ್ 77953 41875. ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಯಶಸ್ವಿ 3 ವರ್ಷದಲ್ಲಿ ಮುನ್ನಡೆಯುತ್ತಿರುವ ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಆಫ್ರಿಕನ್, ಜಾವಾ, ಫಿಂಚ್ ಹೀಗೆ ಮನಸೆಳೆಯುವ ವಿವಿಧ ಬಗೆಯ ಪಕ್ಷಿಗಳು, ಗ್ರಾ ಪ್ಯಾರಟ್, ಪರ್ಷಿಯನ್ ಕ್ಯಾಟ್ ಸೇರಿದಂತೆ ಬಣ್ಣ ಬಣ್ಣದ ಮೀನುಗಳ ಅಕ್ವೇರಿಯಂ. ಕ್ಯಾಟ್ ಫುಡ್, ಡಾಗ್ ಫುಡ್, ಫಿಶ್ ಫುಡ್, ಲವ್ ಬರ್ಡ್ಸ್ ಫುಡ್, ಕ್ಯಾಟ್ ಬೆಲ್ಟ್, ಡಾಗ್ ಬೆಲ್ಟ್, ಆಫ್ರಿಕನ್ ಶಂಕನೂರು, ಕಾಕ್ಟೈಲ್, ಫಿಶ್, ಬರ್ಡ್, ಪ್ಲಾಂಟ್ ಮೆಡಿಸಿನ್, ಎಲ್ಲ ತರಹದ ಗೂಡುಗಳು, ಇತರ ಅಕ್ವೇರಿಯಂ ಸಾಮಗ್ರಿಗಳು ಇದೀಗ ತೊಕ್ಕೋಟಿನಲ್ಲಿ ಲಭ್ಯ. ಬನ್ನಿ, ಇಂದೇ ಭೇಟಿ ಕೊಡಿ. ನಿಮ್ಮ ಮನೆಯ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿ. ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಶಾಪ್ ನಂಬರ್ G38, ಗ್ರೌಂಡ್ ಫ್ಲೋರ್, ಸ್ಮಾರ್ಟ್ ಸಿಟಿ ಪಂಪ್ ಹೌಸ್ನ ಮುಂಭಾಗ, ತೊಕ್ಕೋಟು. ಮೊಬೈಲ್ 8660 8420990 99643 38802. ಕೊರೋನಾ ನಿರ್ವಹಣೆಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪೂರ್ತಿಯಾದ ವಿಫಲ ಆತನ ಪಡೆದು ಜಿಲ್ಲಾ ಕಾಂಗ್ರೆಸ್ ವತಿರ್ದು ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆದ ಎದುರು ಗುರುವಾರ ಕಾಂಡೆ ಪ್ರತಿಭಟನೆ ನಡೆಪಾಯಿರು. ನಮ್ಮ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯರು ರಮನಾಥ್ರವರು ಸೇರಿಕೊಂಡಿದ್ದಾರೆ. ಈಗ ರಮನಾಥ್ರವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗ್ತದೆ. ಈ ಒಂದು ವಿಚಾರದಲ್ಲಿ ಸರ್ಕಾರ ಕೂಡಲೇ ಗಮನ ಹರಿಸುವಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೊರೋನಾ ನಿಯಂತ್ರಿಸಾವುನವಲು ಜಿಲ್ಲಾಡಳಿತ ಪೂರ್ತಿ ವಿಫಲ ಆತನು ಸರಿಯಾಯಿನ ನಿರ್ವಹಣೆದ ತೊಂದರೆ ಹಿಡಿದು ಜನಗಳಿಗೆ ತೊಂದರೆಗೂ ಒಳಗಾತರು. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಿತ್ಯರ ಕಥೆನೆ ಬೇತೆ ಇತ್ತರು ಬಂಡದು ಆರೋಪಿಸಾವೊಂದುಲರು. ಆಂಡ ಖಂಡಿತವಾದ್ಲ ಇದು ಸತ್ಯ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಿತ್ಯನ ನಿಜವಾದ್ಲ ಕತೆ ಬೇತೆ ಆದಿತ್ಯನು ಪಂಡದು ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಬಿ ರಮನಾಥ್ ರೈಕುಲು ರಾಜ್ಯ ಸರ್ಕಾರದ ವಿಫಲತೆಯ ಬಗ್ಗೆ ಆರೋಪಿಸಾದರು. ಪರಿಣಾಮ ಕರ್ನಾಟಕದಲ್ಲಿ ಬೆಂಗಳೂರು ಕೊರೋನಾ ಸೋಂಕಿನಿಂದ ಜೀವನದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಜಿಲ್ಲಾಡಳಿತ ವಿಫಲವಾಗಿದೆ. ನಾವು ನೂತನವಾದಂಥ ಪ್ರತಿಭಟನೆ ಮಾಡ್ತೇವೆ. ನಾನೀಗ ಬರ್ತಾ ಇದ್ದಾಗ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಕೋವಿಡ್ ನಿಯಂತ್ರಣ ಮಾಡಲಿಕ್ಕೆ ಒಂದು ಸಿದ್ದರಾಮಯ್ಯ ಅಂತಿದ್ರೆ ಕಥೆಯೇ ಬೇರೆ ಆಗ್ತಿತ್ತು ಅಂತ. ಅದು ಸತ್ಯ, ಕಥೆಯೇ ಬೇರೆ ಆಗ್ತಿತ್ತು, ಒಳ್ಳೆ ರೀತಿಯಲ್ಲಿ ಆಗ್ತಿತ್ತು. ಈಗ KPCC ಅಧ್ಯಕ್ಷರು ಹೇಳ್ತಾರೆ ಇದು ಹಾಸ್ಯಾಸ್ಪದವಾದಂಥ ವಿಷಯ.
ಹೇಳಿಕೆ. ಜನಸಾಮಾನ್ಯರಿರ್ತಕ್ಕಂಥದ್ದು ಕಾಂಗ್ರೆಸ್ ಇರಬೇಕಾಗಿತ್ತು, ಸಿದ್ದರಾಮಯ್ಯ ಇರಬೇಕಾಗಿತ್ತು. ಈ ಕೋವಿಡ್ ನಿಯಂತ್ರಣ ಮಾಡಲಿಕ್ಕೆ ಅವರು ಪರಿಣಾಮಕಾರಿಯಾದ ಕೆಲಸವನ್ನು ಮಾಡಿದ್ರು, ಒಳ್ಳೆಯ ಫಲಿತಾಂಶವನ್ನು ಕೊಡ್ತಿದ್ರು ಅಂತ ಹೇಳುವಂಥ ಮಾತನ್ನು ಹತ್ತು ಬಾಯಿಗಳಿಂದ ಹೇಳ್ತಾರೆ. ಇವತ್ತು ಅನ್ನ ಬಾಕಿ ಇದೆಯಲ್ಲ, ಅದನ್ನೇ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನೇ ಹಂಚಿದ್ರು. ಅದರಲ್ಲಿ 10 ಕಿಲೋ ಕೊಡಬೇಕಾಗಿದ್ದನ್ನು 10 ಕಿಲೋ ಕೊಟ್ಟಿದ್ದಾರೆ ಅಷ್ಟೇ ಅವ್ರು ಮಾಡಿರ್ತಕ್ಕಂಥ. ಮತ್ತು ಇಂದಿರಾ ಕ್ಯಾಂಟೀನ್ ಇಲ್ಲ ಅಂತಂದರೆ ಅದು ಕೂಡ ಭಾಳ ಸ್ವಲ್ಪ ಸಹಕಾರ ಆಗಿದೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿ. ಯಾಕೆಂದರೆ ಈ ಹೇಳಿಕೆಗೆ ನಾನು ಸೀಮಿತವಾಗಿ ಈ ಮಾತನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ಇವತ್ತು ಪ್ರತ್ಯೇಕವಾದ ಪ್ರೆಸ್ ಮೀಟಿಂಗನ್ನು ಇಟ್ಕೊಂಡಿದ್ದೇವೆ. ಆದರೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಜಾವಣ್ಣನ ಜನರ ಭಾವನೆಯನ್ನು ನಾವು ವ್ಯಕ್ತಪಡಿಸಲಿಕ್ಕೆ ಈ ಮೂಲಕ ನಾವು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗ ಖಾಸಗಿ ಆಸ್ಪತ್ರೆಯಲ್ಲಿ 50% ಬೆಡ್ಗಳನ್ನು ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಆದರೆ ಒಂದು ಮಾತನ್ನು ನಾನು ಹೇಳ್ತೀನಿ, ಈ ಅಧಿಕಾರದ ಜಿಲ್ಲಾ ಆಡಳಿತ ಕೊಡಬೇಕು. 50 ಆಸ್ಪತ್ರೆಗಳಿಂದ 50 ವಾರ್ಡ್ಗಳು ಎಷ್ಟು ಆಸ್ಪತ್ರೆಗಳಲ್ಲಿ ಎಷ್ಟು ಬೆಡ್ಗಳಿದೆ ಅಂತ ಆನ್ಲೈನಲ್ಲಿ ಆಗ್ತದೆ. ನೀವು ಆ ಆಸ್ಪತ್ರೆಗೆ ಹೋದ ನಂತರ ಬೆಡ್ಗಳಿಲ್ಲ, ಅದು ಇಲ್ಲ, ಪೇಪರ್ನಲ್ಲಿ ಕೊಡ್ತೀರಿ ಅಷ್ಟಿದೆ ಇಷ್ಟಿದೆ ಅಂತೇಳಿ. ಆದರೆ ಅಲ್ಲಿ ಹೋದಾಗ ಬೆಡ್ ಇಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಅದನ್ನು ಹ್ಯಾಂಡ್ ಓವರ್ ತಗೊಳ್ಬೇಕು. ಇವತ್ತು ಜಿಲ್ಲಾ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಬೇಕು. ನೋಡಲ್ ಅಧಿಕಾರಿ ನೇಮಕ ಮಾಡಿ ಹ್ಯಾಂಡ್ ಓವರ್ ತಗೊಂಡು ಅವರು ಇಲ್ಲದ್ರೆ ಬಡವರಿಗೆ ಇದು ಪ್ರಯೋಜನಕ್ಕೆ ಬರೋದಿಲ್ಲ. ಪ್ರಯೋಜನಕ್ಕೆ ಬರಬೇಕು. ಈಗ ನಾವು ಪ್ರಮುಖವಾದಂಥ ಕಾರ್ಯಕ್ರಮ ಆಗದಾಗ ನಾವು ಲೋಕೋಪಯೋಗಿ ಇಲಾಖೆಯ ಒಂದು IBಯನ್ನು ಹ್ಯಾಂಡ್ ಓವರ್ ತಗೊಳ್ತಾರೆ. ಹ್ಯಾಂಡ್ ಓವರ್ ತಗೊಳ್ತಕ್ಕಂಥ ಮಾಡಿದರೆ ಬಹುಶಃ ಬಡವರಿಗೆ ಸ್ವಲ್ಪ ಪ್ರಯೋಜನ ಆಗ್ಬೋದು ಅಂತ ನನ್ನ ಅನಿಸಿಕೆ. ಆದ್ದರಿಂದಾಗಿ ಇದು ಯಾವುದೇ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡ್ತಕ್ಕಂಥ ದಿಸೆಯಲ್ಲಿ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸಬೇಕು. ಜಿಲ್ಲಾಡಳಿತ ಕೂಡ ಅದರ ಹೆಚ್ಚಿನ ಗಮನವನ್ನು ಕರೆಸಬೇಕು. ಇವತ್ತು ಇಲ್ಲಿಯ ಚುನಾಯಿತ ಜನಪ್ರತಿನಿಧಿಗಳು ಇವರು ಹಸ್ತಕ್ಷೇಪ ಮಾಡ್ತಕ್ಕಂಥ ಕಡಿಮೆ ಮಾಡಿ ಬಹುಶಃ ಈ ಕೊರೋನಾ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಶಾಸಕರು ಶ್ರೀ UT ಖಾದರ್ ಪಾತ್ರರಂದು ಕೊರೋನಾ ಒಲ್ತು ಬರೊಂದುಂಡು ಪಂಪಿನೇನು ನಾಡು ಪತ್ತುನವಲು ಜಿಲ್ಲಾಡಳಿತ ವಿಫಲ ಆತನು ಕೊರೋನಾ ಇನಿ ವ್ಯಾಪಕವಾದ ಪರಡೊಂದುಂಡು ಮರಣ ಪಡೆಯಿನಕ್ಲೆಗೆ ಸರಿಯಾದ ಗೌರವಯುತ ಅಂತ್ಯ ಸಂಸ್ಕಾರಗಳ ಅವಕಾಶ ಇಜ್ಜಿ ಇಂದಿನ ತಂಕುಲು ಕಂಡಿ ಸಾವ ಪಂಡಿದು ಶಾಸಕರು ಶ್ರೀ UT ಖಾದರ್ ಆರೋಪಿಸಿದರು. ಪಾಸಿಟಿವ್ ಬಂದ ತಕ್ಷಣ ಕೇಳದೆ ಬೇರೆ ಎಲ್ಲಿ ಹೋಗಬೇಕಂದ್ರೆ ನೇರವಾಗಿ ಆಸ್ಪತ್ರೆಯಿಂದ ಹೊರಗೆ ಹಾಕಿಕೊಂಡು ಬಹುಶಃ ಅವರು ಚಿಂತಾಜನಕಗೊಳಿಸಿದ್ದು ಬೇರೆ ಸಂಘ ಸಂಸ್ಥೆಗಳು ಸಹಕಾರ ಕೊಡುವಂತಾಗಿದೆ. ನೀಡಿ ಹೋದಂಥ ಸಂದರ್ಭದಲ್ಲಿ ಯಾವುದೇ ಧಾರ್ಮಿಕ ವಿಧಿ ವಿಧಾನಗಳಿಲ್ಲದೆ ಎಲ್ಲರನ್ನು ಕೂಡ ಯಾವ ಬಹುಶಃ ಅದನ್ನು ಇವತ್ತು ಕೆಲವೊಂದು ಕಡೆ ಇವತ್ತು ಯಾವುದೋ ಒಂದು ಸಂಸ್ಕೃತಿ ಮತ್ತು ಇದ್ದಂತಹ ಧಾರ್ಮಿಕ ಅಳವಡಿಸಿಕೊಳ್ಳದೆ ಇವತ್ತು ಅಂತ್ಯ ಸಂಸ್ಕಾರಕ್ಕೂ ಕೂಡ ಇವತ್ತು ಮಾಡುತ್ತಿರುವುದು ಮತ್ತು ಇದಕ್ಕೆ ಕುಟುಂಬದವರಿಗೆ ಕೂಡ ಅವಕಾಶ ಕೊಡೋದ್ರಿಂದ ಅತ್ಯಂತ ತೀವ್ರವಾಗಿ ನಾವು ಇವತ್ತು ಖಂಡಿಸ್ತೇವೆ. ಮಂಗಳೂರಿನಲ್ಲಿ ಇವತ್ತು ಇಷ್ಟೆಲ್ಲ ವ್ಯಾಪಕವಾಗಿ ಹಬ್ಬಿದಂತ ಬಹಳ ಸ್ಪಷ್ಟವಾದ ಕಾರಣ ಎಲ್ಲಿಂದ ಪ್ರಾರಂಭ ಆಯಿತು, ಯಾಕೆ ಆಯಿತು, ಇನ್ನೂ ಕೂಡ ಪತ್ತೆ ಹಚ್ಚಲು ಜಿಲ್ಲಾಡಳಿತ ಇವತ್ತು ವಿಫಲವಾಗಿದೆ. ಇವತ್ತು ಎಲ್ಲಿಂದ ಬಂದಿದ್ದು ಒಂದು ಬೇರೆ ಬೇರೆ ಕಡೆ ರಾಜ್ಯದಿಂದ ಬಂದವರು ಬಂದ ಅಲ್ಲ ಬೇರೆ ವಿದೇಶದ ಬಂದವರು ಬಂದ ಅಥವಾ ಮಂಗಳೂರು ಧಕ್ಕೆ ಫಿಶ್ ಓಪನ್ ಮಾಡಿದ ಕಾರಣ ಅಲ್ಲಿಗೆ ಮಹಾರಾಷ್ಟ್ರ, ಗುಜರಾತ್, ಬಾಂಬೆ, ದಿಲ್ಲಿಂದ ಮತ್ತು ನಮ್ಮ ಕೇರಳ ಆಪರೇಷನ್ ಬಂದರದಲ್ಲಿ ಬಂದ ಅಥವಾ APMCಗೆ ಇವತ್ತು ಬೇರೆ ಬೇರೆ ರಾಜ್ಯದವರು ಇವತ್ತು ವ್ಯಾಪಾರಕ್ಕಾಗಿ ಬರುವವರು ಮತ್ತು ಅಲ್ಲಿಂದ ಗ್ರಾಮೀಣ ಮಟ್ಟಕ್ಕೆ ಹೋದ ಇಲ್ಲಿಂದ ಬಂದ ಅದನ್ನು ತಡೆಗಟ್ಟಲು ಏನು ಯಾವುದೋ ಒಂದು ಸ್ಪಷ್ಟವಾದ ನಿಲುವು ಜಿಲ್ಲಾಡಳಿತಕ್ಕೆ ಇನ್ನೂ ಕೂಡ ಇವತ್ತು ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಆದ ಕಾರಣ ಜಿಲ್ಲಾಡಳಿತ ತಕ್ಷಣ ಮತ್ತೆ ಇವತ್ತು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಆಗಬೇಕು. ಮುಂದಿನ 3 ತಿಂಗಳಲ್ಲಿ ಆಗುವಂಥ ಅನಾಹುತಗಳು ಏನಿದೆಯಾ ಅದನ್ನು ಜನರಿಗೆ ಈಗಾಗಲೇ ಮನದಟ್ಟು ಮಾಡಿಕೊಂಡು ಸೂಕ್ತವಾದ ವ್ಯವಸ್ಥೆ ಕಲ್ಪಿಸುವುದು ಅತ್ಯಗತ್ಯ. ಇವತ್ತು ವೈದ್ಯ ಸಿಬ್ಬಂದಿ ಇದ್ದಾರೆ, ಬಹುತೇಕ ಇವತ್ತು 30% ಇವತ್ತು ಕೆಲಸಕ್ಕೆ ಬರುವುದಿಲ್ಲ ಮತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ನೇಮಕಾತಿ ಮಾಡೋದ್ರಲ್ಲಿ ಒಂದೇ ಒಂದು ಕೆಲಸ ಇವತ್ತು ಆಗಲಿಲ್ಲ. ನೇಮಕಾತಿ ಮಾಡಲು ಏನು ಕಷ್ಟ ಇದೆ. ಬರೋ 3 ತಿಂಗಳಲ್ಲಿ ಆಸ್ಪತ್ರೆಯಲ್ಲಿ ತಾಲೂಕು ಮತ್ತು ಪ್ರಾಥಮಿಕ ಕೇಂದ್ರದಲ್ಲಿ ಜನಸಾಮಾನ್ಯ ಜಾಸ್ತಿಯಲ್ಲಿ ಹೋಗುವಾಗ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಒಂದು ದಾದಿಯರು ಬೇಕು, ಲೀಡ್ ನೌಕರರು ಬೇಕು, ಇನ್ನಿತರ ಬೇಕು. ಆದರೆ ಇವರು ಇನ್ನೂ ಕೂಡ ನೇಮಕ ಕಾಂಟ್ರಾಕ್ಟ್ ಬೇಸಲ್ಲಿ ನೇಮಕ ಮಾಡಲಿಕ್ಕೆ ಕಷ್ಟ ಏನಿದೆ. ಆದ ಕಾರಣ ಅದೆಲ್ಲ ಸಂಪೂರ್ಣವಾಗಿ ಜಿಲ್ಲಾಡಳಿತ ಇವತ್ತು ವಿಫಲವಾಗಿದೆ, ರಾಜ್ಯ ಸರ್ಕಾರ ವಿಫಲವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸೂಕ್ತವಾದ ಇವತ್ತು ಕಾರಣವನ್ನು ಕೊಡಬೇಕು, ಜನರಿಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ತಕ್ಷಣ ಇದನ್ನು ಸರಿಪಡಿಸಬೇಕನ್ನು ಒತ್ತಾಯಪಡಿಸಬೇಕು.
ಮಾಜಿ ಶಾಸಕರು ಮೊಯ್ದೀನ್ ಬಾಬಾ, JR ಲೋಬೋ, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹರೀಶ್ ಪೂಜಾರಿ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಪ್ರತಿಭಟನೆಯಲ್ಲಿ ಪಾಲು ಪಡೆದು ಜಿಲ್ಲಾಡಳಿತ ಬಕ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಿದರು. ಇವತ್ತು ನಾವು ಕೋವಿಡ್ ಹಾಸ್ಪಿಟಲ್ ಎದುರಿಗೆ ಇವತ್ತು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಜನರಿಗೆಲ್ಲ ಗೊತ್ತು, ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ, ರಾಜ್ಯದ ಜನತೆ ಯಾವ ರೀತಿಯಲ್ಲಿ ಈ ಕೊರೋನಾದಿಂದ ತತ್ತರಿಸ್ತದೆ ಅಂತ ಹೇಳುವಂಥ ವರದಿಯನ್ನು ನಾವು ದಿವಸ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ನಮಗೆಲ್ಲ ಬಹಳ ನೋವಾಗ್ತಾ ಇದೆ. ಇಷ್ಟೊಂದು ಬುದ್ಧಿವಂತರಿರುವಂಥ ಈ ಜಿಲ್ಲೆಯಲ್ಲಿ ಸಮೇತ ಜಿಲ್ಲಾಡಳಿತ ಈ ಕೊರೋನಾವನ್ನು ಮಟ್ಟ ಹಾಕುವಲ್ಲಿ ವೈಫಲ್ಯ ಕಂಡಿದೆ ಅಂತ ಹೇಳುವಂಥದ್ದನ್ನು ಪ್ರತಿಯೊಬ್ಬರು ಒಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅಧಿಕಾರಿಗಳು ಇವತ್ತು DHO ಅವರಿಗೆ ಕೇಳಿದರೆ ನಾನು ಅಸಹಾಯಕ, ಇವತ್ತು ನಮ್ಮಲ್ಲಿ ಯಾವುದೇ ಒಂದು ಡಾಕ್ಟರ್ಗಳು ಸಹಕರಿಸ್ತಾ ಇಲ್ಲ ಅಂತ ಹೇಳುವಂಥ ಮಾತನ್ನು DHO ಅವರು ಇದೇ ಥರ ಸರ್ಜನ್ರವರು ಹೇಳುವಂಥ ಸಂದರ್ಭದಲ್ಲಿ ನೋವಾಗ್ತಾ ಇದೆ. ಮೊನ್ನೆ ತಾನೇ ಒಂದು ಗರ್ಭಿಣಿ ಹೆಂಗಸು, ಆ ಹೆಂಗಸನ್ನು ಬದುಕಿಸ್ಬೋದಿತ್ತು. 8 ತಿಂಗಳ ಗರ್ಭಿಣಿ ಹೆಂಗಸು ರಾತ್ರಿ ಆಕ್ಸಿಜನ್ ಕಮ್ಮಿ ಇದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರಿಗೆ ICUನಲ್ಲಿ ಸೇರಿಸುವಂಥ ಪರಿಸ್ಥಿತಿ ಆಗಿಲ್ಲ. ಬೆಳಗ್ಗೆ ಸೇರಿಸುವಂಥ ಸಂದರ್ಭದಲ್ಲಿ ಆ ಮಹಿಳೆ ಮೃತಪಟ್ಟಿದೆ. ಕೊನೆಯ ಪಕ್ಷ ಮಗುವಿನ 8 ತಿಂಗಳ ಮಗುವನ್ನು ಅವರು ಸಿಸೇರಿಯನ್ ಮಾಡಿಕೊಂಡು ಆ ಮಗುವನ್ನಾದರೂ ಬಚಾವ್ ಮಾಡ್ಬೋದು. ಕೇಳುವಾಗ ಲೇಟ್ ಆಗಿದೆ, ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ಡಾಕ್ಟರ್ ಬರಲಿಲ್ಲ ಅಂತ ಹೇಳುವಂಥ ಮಾತು. ಆ ಹೆಂಗಸಿನ ಕುಟುಂಬದವರು ಹೇಳ್ತಾರೆ, ಇವತ್ತು 4 ಗಂಟೆಯಿಂದ ಡಾಕ್ಟರ್ಗಳು ಯಾರು ನೋಡುವವರಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿ ಕೈ ಚೆಲ್ಲುವಂಥ ಪರಿಸ್ಥಿತಿ ಆಗಿದೆ. ನಮ್ಮ ಜಿಲ್ಲಾ ಸಚಿವರು ಸಮೇತ ನೀವು ಆಧಾರ್ ಕಾರ್ಡನ್ನು ಇಟ್ಕೊಂಡು ಎಲ್ಲೇ ಆಸ್ಪತ್ರೆಗೆ ಹೋಗಿ ಅಂತ ಹೇಳುವಂಥ ಮಾತನ್ನು ಹೇಳಿ 1.5 ಲಕ್ಷ 2 ಲಕ್ಷ ರೂಪಾಯಿ ಆ ಬಿಲ್ಲನ್ನು ಕೊಡುವಂಥ ಪರಿಸ್ಥಿತಿ ಆಗಿದೆ. ಇದಕ್ಕೆ ಜಿಲ್ಲಾ ಸಚಿವರು ಕೂಡಲೇ ಉತ್ತರಿಸಬೇಕು. ಈ ಆಗುವಂತಹ ಮರಣಗಳಿಗೆ ಇವರು ಉತ್ತರ ಕೊಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿ ನಾವು ನಮ್ಮ ಇಂದಿನ ಸರ್ಕಾರ ಕೋವಿಡ್-19 ವಿಚಾರದಲ್ಲಿ ತೆಗೆದುಕೊಂಡ ಕ್ರಮದ ವಿಚಾರದಲ್ಲಿ ಸಂಪೂರ್ಣವಾಗಿ ವೈಫಲ್ಯವಾಗಿದೆ. ಇವತ್ತು ಬೆಳಿಗ್ಗೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತುಣುಕನ್ನು ನೋಡ್ತಾ ಇದ್ದೇನೆ. ನಮ್ಮ ನೆರೆ ರಾಜ್ಯ ಜಿಲ್ಲೆಯಲ್ಲಿ ಕೋವಿಡ್-19ಕ್ಕೆ ತುತ್ತಾಗಿದ್ದಾರೆ ಅಂತ ಅವರನ್ನು ಅಡ್ಮಿಟ್ ಮಾಡಿರುವಂಥ ಜನರ ಒಂದು ಸಮಸ್ಯೆ, ಅವರಿಗೆ ಊಟ ಇಲ್ಲ, ಅವರಿಗೆ ಯಾವುದೇ ಚಿಕಿತ್ಸೆ ಇಲ್ಲ, ಯಾವುದೇ ನಿಲ್ಲಿಗೆ ವ್ಯವಸ್ಥೆ ಇಲ್ಲ. ಆ ಸಮಸ್ಯೆ ನೋಡುವಾಗ ನಮಗೆ ಬಹಳಷ್ಟು ಬೇಸರ ಆಗ್ತಾ ಇದೆ. ಇದು ಪರಿಸ್ಥಿತಿ ಒಂದು ಜಿಲ್ಲೆಯಲ್ಲಿ ಅಲ್ಲ, ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ, ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಯಾವ ರೀತಿಯಲ್ಲಿ ಇದನ್ನೊಂದು ನಿಭಾಯಿಸಬೇಕು ಎಂಬ ಬಗ್ಗೆ ಚಿಂತನೆಯನ್ನು ಈಗಿನ ಬಹುಶಃ ಆಳುವಂಥ ಜನಪ್ರತಿನಿಧಿಗಳು, ಆಳುವಂಥ ಸರ್ಕಾರ ಇದರ ಬಗ್ಗೆ ಗಮನವನ್ನು ಕೊಡ್ತಾ ಇಲ್ಲ. ಸಂಪೂರ್ಣವಾಗಿ ಕೋವಿಡ್-19 ನಿರ್ವಹಣೆಯಲ್ಲಿ ನಮ್ಮ ಸರ್ಕಾರ ವಿಫಲವಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡುವಂಥದ್ದು, ಕೆಲವು ಖಾಸಗಿ ಆಸ್ಪತ್ರೆ ದುಬಾರಿ ಬಿಲ್ಲನ್ನು ಕೇಳ್ತಾ ಇದ್ದಾರೆ. ದುಬಾರಿ ವೆಚ್ಚದಲ್ಲಿ ಬಡಜನರು ಯಾವ ರೀತಿಯಲ್ಲಿ ಅದರ ಪರಿಹಾರವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಸರ್ಕಾರ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಕೊಠಡಿಗಳನ್ನಾಗಲಿ ಅಥವಾ ವ್ಯವಸ್ಥೆಯನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಬೇಕು ಮತ್ತು ಸರ್ಕಾರದ ವೆಚ್ಚದಲ್ಲಿ ಕೋವಿಡ್ಗೆ ಯಾರು ಬಲಿಯಾಗಿದ್ದಾರೆ ಅಥವಾ ಯಾರು ಸೋಂಕು ಬಂದಿದೆ ಅವರಿಗೆ ಸಂಪೂರ್ಣವಾದ ಚಿಕಿತ್ಸೆಯನ್ನು ಸರ್ಕಾರ ಕೊಡುವಂತೆ ಆಗಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ಇದನ್ನು ಟೆಸ್ಟಿಂಗ್ ಮಾಡುವಂಥ ವಿಧಾನ ಆಗಬೇಕು ಮತ್ತು ಜನರಿಗೆ ಒಂದು ಧೈರ್ಯ ಸಿಗುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಈಗಿನ ರೀತಿಯಲ್ಲಿ ಸರ್ಕಾರ ಬಹುಶಃ ಇದನ್ನು ಮುಂದುವರಿಸಿಕೊಂಡು ಹೋದರೆ ಖಂಡಿತವಾಗಿ ನಮ್ಮ ಈ ಸಂಪೂರ್ಣ ಈ ಜನರ ಭರವಸೆ ಕುಂದುತ್ತದೆ ಮಾತ್ರವಲ್ಲದೆ ಆರ್ಥಿಕ ಸ್ಥಿತಿಯು ಕೂಡ ಹದಗೆಟ್ಟು ನಮ್ಮ ಸಂಪೂರ್ಣವಾಗಿ ನಾವು ತೊಂದರೆಗೆ ಬೀಳ್ತೇವೆ. ಸರ್ಕಾರದ ವೈಫಲ್ಯವನ್ನು ಈಗಲಾದರೂ ಸರ್ಕಾರ ಮನಗಂಡು ಇದರ
ಸರಿಪಡಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರು, ಹಿರಿಯ ಮುಖಂಡರುಗಳ ಜೊತೆಗೆ ನಾವು ಇವತ್ತು ಸರ್ಕಾರದ ಈ ಕೋವಿಡ್-19 ನಿರ್ವಹಿಸುವಲ್ಲಿ ವೈಫಲ್ಯ ಕಂಡದ್ದನ್ನು ಪ್ರತಿಭಟಿಸಿ ಇವತ್ತು ನಾವು ಬಹಳ ನೋವಿನಿಂದ ಈ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗಿದೆ. ಯಾಕೆಂದರೆ ಇವತ್ತು ಪ್ರತಿಭಟನೆ ಮಾಡುವ ಸಂದರ್ಭ ಅಲ್ಲ, ಒಂದು ತುರ್ತು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಡೀ ದೇಶದಲ್ಲಿ ಕೋವಿಡ್-19 ಈ ವೈರಸ್ ಬಂತು, ಕೊರೋನಾ ವೈರಸ್, ಅದನ್ನು ನಾವು ಇವತ್ತು ಇಡೀ ದೇಶದಾದ್ಯಂತ ಪಸರಿಸಿ ಜನರನ್ನು ಕಾಡ್ತಾ ಇದ್ದೇವೆ. ಇದು ಫೆಬ್ರವರಿ ತಿಂಗಳಲ್ಲಿ ದೇಶಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಶ್ರೀಮತಿ ಸೋನಿಯಾ ಗಾಂಧಿಯವರು, ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಒಂದು ನಿರ್ಧಾರವನ್ನು ಪ್ರಕಟಣೆ ಮಾಡಿದರು. ಈ ಒಂದು ತುರ್ತು ಪರಿಸ್ಥಿತಿಯಲ್ಲಿ, ಈ ಸಂಕಷ್ಟದ ಸಮಯದಲ್ಲಿ ದೇಶಕ್ಕೆ ಬಂದಂಥ ಈ ಗಂಡಾಂತರವನ್ನು ಎದುರಿಸುವಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿತ್ತು. ಅದೇ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು, CLP ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ರಾಜ್ಯ ಸರ್ಕಾರಕ್ಕೆ ಕೂಡ ಸಂಪೂರ್ಣ ಒಂದು ಸಹಕಾರವನ್ನು ಇಷ್ಟರವರೆಗೆ ಕೂಡ ಕೊಟ್ಟಿದ್ದಾರೆ. ಆದರೆ ಇವತ್ತು ಬಹಳ ನೋವಿನ ಸಂಗತಿಯನ್ನು ಹೇಳಿದರೆ, ನಾವು ಇವತ್ತು ಪ್ರತಿಭಟನೆ ಮಾಡದಂತಹ ಸಂದರ್ಭದಲ್ಲಿ ಕೂಡ ನಮ್ಮನ್ನು ಇವತ್ತು ಬೀದಿಗಿಳಿಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ತಿದೆ. ಇದು ಬಹಳ ನೋವಿನ ಸಂಗತಿ. ಈ ಕೋವಿಡ್-19 ಈ ವೈರಸ್ಸನ್ನು, ಕಾಯಿಲೆಯನ್ನು ನಿಗ್ರಹಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇಲ್ಲಿ ನಮ್ಮ ಸೋಂಕಿತರನ್ನು ಕರೆತರಲಿಕ್ಕೆ ಅದಕ್ಕೆ ಬೇಕಾದಂತಹ ಆ್ಯಂಬುಲೆನ್ಸ್ ಇಲ್ಲ, ಅವರನ್ನು ಸರಿಯಾದ ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ಇವತ್ತು 2-3 ಲಕ್ಷ ರೂಪಾಯಿ ಕೊಟ್ಟು ಅವರು ಆರೋಗ್ಯವಂತರಾಗಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಂದವರಿಗೆ ಸರಿಯಾದ ಊಟ ಇಲ್ಲ. ಇವತ್ತು ಸರ್ಕಾರ ಯಾವುದೇ ವ್ಯವಸ್ಥೆಯನ್ನು ಮಾಡದೆ 1 ತಿಂಗಳ ಲಾಕ್ಡೌನ್ ಪೀರಿಯಡ್ನಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಇವರಿಗೆ ಅವಕಾಶ ಇತ್ತು. ಆದರೆ ಈ ಅವಕಾಶವನ್ನು ಮಾಡದೆ ಇವತ್ತು ಸರ್ಕಾರ ಕೈಚೆಲ್ಲಿ ನಿಂತಿದೆ. ಕಿಟ್ ಖರೀದಿಯಲ್ಲಿ ಅಥವಾ ಸ್ಯಾನಿಟೈಸರ್ ಖರೀದಿಯಲ್ಲಿ, ಆರೋಗ್ಯ ಕಾಪಾಡುವಂಥ ಆಸ್ಪತ್ರೆಗಳನ್ನು ನಿರ್ಮಿಸುವಲ್ಲಿ, ವೆಂಟಿಲೇಟರ್ ಖರೀದಿಸುವಲ್ಲಿ, ಮಾಸ್ಕ್ ಖರೀದಿಸುವಲ್ಲಿ, ಪ್ರತಿಯೊಂದರಲ್ಲಿ ಕೂಡ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ. ಇವತ್ತು ಸಾವಿರಾರು ಕೋಟಿಯ ಭ್ರಷ್ಟಾಚಾರ ಆಗಿದೆ ಅಂತೇಳಿ ದಾಖಲೆ ಸಹಿತ ನಮ್ಮ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ತೋರ್ಪಡಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ವೈಫಲ್ಯತೆಯನ್ನು ಜನರಿಗೆ ತಿಳಿಸುವ ಒಂದು ವ್ಯವಸ್ಥೆಯ ಅಂಗವಾಗಿ, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಬೀದಿಗಿಳಿಯುವಂತಹ ಒಂದು ಸಂದರ್ಭಕ್ಕೆ ಸರ್ಕಾರ ದೂಡಿದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ಬೀದಿಗಿಳಿಯಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ, ಸರಿಯಾಗಿ ಸರ್ಕಾರ ಈ ಒಂದು ಕೋವಿಡ್ ಕಾಯಿಲೆಯನ್ನು ನಿರ್ವಹಿಸುವಲ್ಲಿ ವ್ಯವಸ್ಥಿತ ರೂಪದಲ್ಲಿ ಕೆಲಸವನ್ನು ಮಾಡಬೇಕು, ಜನರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ರೂಪುಗೊಳಿಸಬೇಕು, ಬೇಕಾದ ಆಸ್ಪತ್ರೆ ವ್ಯವಸ್ಥೆ ಮಾಡಬೇಕು, ಅವರಿಗೆ ಕ್ವಾರಂಟೈನ್ ವ್ಯವಸ್ಥೆ ಮಾಡಬೇಕು, ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅಧ್ಯಕ್ಷರು ಹೇಳಿದ್ರು. ಇವತ್ತು ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಜನರು ಸಂಕಷ್ಟದಲ್ಲಿದ್ದಾರೆ. ಬಿಜೆಪಿಯವರು ಕ್ರಮ ತೆಗೆದುಕೊಳ್ತಾ ಇಲ್ಲ. ಇವತ್ತು ಆಸ್ಪತ್ರೆಗಳಲ್ಲಿ ಬಹಳ ಸಿಕ್ಕಾಪಟ್ಟೆ ರೇಟನ್ನು ವಿಧಿಸ್ತಕ್ಕಂಥದ್ದು ನಾವು ಕಾಣ್ತೇವೆ. ಅದಕ್ಕೆ ನಾವೆಲ್ಲರೂ ಇವತ್ತು ತೀರ್ಮಾನ ಮಾಡಿದ್ದೇವೆ. ಎಲ್ಲ ಕಾಂಗ್ರೆಸ್ಸು ಇದನ್ನು ಖಂಡನೆ ಮಾಡ್ತದೆ. ಇಡೀ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇದೆ. ನಮ್ಮ ಜಿಲ್ಲೆಯಲ್ಲಿ ಅಂತೂ ಹೇಳಿದ್ದೀರುವುದು, ಎಲ್ಲಿ ಹೋದರೂ ಆಸ್ಪತ್ರೆಗೆ ಅಡ್ಮಿಷನ್ ಕೇಳಿದರೆ ದುಡ್ಡು ಕೇಳ್ತಕ್ಕಂಥದ್ದು, ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ನೀವು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳುವಂಥದ್ದು, ಮತ್ತು ಎಲ್ಲಿಯಾದರೂ ಕೋವಿಡನ್ನು ಚೆಕ್ ಮಾಡಲಿಕ್ಕೆ ಹೋದರೆ ನಿಮಗೆ ಸಿಂಪ್ಟಮ್ ಇಲ್ಲ, ನಿಮಗೆ ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಮುಂದೆ ಕಳಿಸ್ತಕ್ಕಂಥದ್ದು. ಅನೇಕ ರೀತಿಯಲ್ಲಿ ಸಫರ್ ಆಗ್ತಾ ಇದ್ದೇವೆ. ಒಂದೇ ಒಂದು ಆ್ಯಂಬುಲೆನ್ಸಿನ ವ್ಯವಸ್ಥೆ ಇಲ್ಲ. ಯಾವ ಆ್ಯಂಬುಲೆನ್ಸ್ ಅಂತ ಸತ್ತರೂ ಕೂಡ ಅವರೇ ಸ್ವತಃ ಆ್ಯಂಬುಲೆನ್ಸನ್ನು ನಾವು ತೆಗೆದುಕೊಂಡು ಹೋಗಬೇಕು. ಯಾರ ಹತ್ರ ಕೂಡ ಕಿಟ್ ಇಲ್ಲ, ಅವರಿಗೆ ಕಿಟ್ಟನ್ನು ಕೊಡ್ತಾ ಇಲ್ಲ. ಅವ್ಯವಹಾರದ ಗೂಡಾಗಿ ಬಿಟ್ಟಿದೆ. ವೆಂಟಿಲೇಟರ್ಗಳಲ್ಲಿ ಅವ್ಯವಹಾರ ಆಗ್ತಾ ಇದೆ, ಮಾಸ್ಕಲ್ಲಿ ಅವ್ಯವಹಾರ ಆಗ್ತಾ ಇದೆ, ಸ್ಯಾನಿಟೈಸರ್ ಪಡೆಯುವುದರಲ್ಲಿ ಅವ್ಯವಹಾರ ಆಗ್ತಾ ಇದೆ. ಎಲ್ಲದರಲ್ಲೂ ಕೂಡ ಅವ್ಯವಹಾರವನ್ನು ಮಾಡುವುದೇ ಬಿಜೆಪಿಯವರು ಒಂದು ಕೆಲಸವನ್ನು ತಮ್ಮ ರೂಢಿ ಮಾಡಿಕೊಂಡಿದ್ದಾರೆ. ಕೋವಿಡ್-19 ಕೂಡ ದುಡ್ಡನ್ನು ಮಾಡುವಂಥದ್ದಕ್ಕೆ ಕೈ ಹಾಕಿದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ, ಇದನ್ನು ವಿರೋಧ ಮಾಡ್ತಾ ಇದ್ದೇವೆ. ಈ ವಿರೋಧ ಮಾಡಲಿಕ್ಕೋಸ್ಕರ ಇವತ್ತು ನಾವೆಲ್ಲರೂ ಬದ್ಧವಾಗಿ ಇಲ್ಲಿ ಸೇರಿದ್ದೇವೆ. ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಕವಿತಾ ಸನಿಲ್, ಮಹಾನಗರ ಪಾಲಿಕೆ ವಿಪಕ್ಷ ನಾಯಕ ರೌಫ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿ, ಎನ್ಜಿಟಿ ಪ್ರಮುಖರು ಪ್ರತಿಭಟನೆದ ಮುತಾಲಿಕಡಿದ್ದರು. ಬೆಂಗಳೂರು ಅಯ್ಯಂಗಾರ್ ಬೇಕರಿ, ಓವರ್ ಬ್ರಿಡ್ಜ್ ತೊಕ್ಕೋಟು. ಎಲ್ಲ ರೀತಿಯ ಸಿಹಿ ತಿಂಡಿ ತಿನಿಸುಗಳಿಗೆ
ಶುಚಿ ರುಚಿಯಾದ ಸ್ವಾದಿಷ್ಟ ತಿಂಡಿಗಳು, ಬರ್ತ್ಡೇ ಕೇಕ್, ಪಾರ್ಟಿ ಕೇಕ್ಗಳಿಗೆ. ಕಳೆದ 15 ವರ್ಷಗಳಿಂದ ತೊಕ್ಕೋಡು ಜಂಕ್ಷನ್ನಲ್ಲಿದ್ದ ಬೆಂಗಳೂರು ಅಯ್ಯಂಗಾರ್ ಬೇಕರಿ ಇದೀಗ ಓರ್ವಿತ್ ಶ್ರೀಜಯ ವೀರಮಾರ್ತಿ ವ್ಯಾಯಾಮ ಶಾಲಾ ಹತ್ತಿರದ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಬೆಂಗಳೂರು ಅಯ್ಯಂಗಾರ್ ಬೇಕರಿ, ಮಾರುತಿ ಸೆಂಟರ್, ಓವರ್ ಬ್ರಿಡ್ಜ್. ಮೊಬೈಲ್ 9385633430. ಸಿಟಿ ಎಂಟರ್ಪ್ರೈಸಸ್ನ ಮತ್ತೊಂದು ಮಹೋನ್ನತ ಮಾರಾಟ ಮಳಿಗೆ